ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ ಮೇಘ ಶಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸಿಕೊಳ್ಳಲು ನಾ ಬರುವೆ ಹಿಡಿದು ಶ್ರುತಿಯನ್ನು ಸೇರುತ್ತಲಿ ಪ್ರೀತಿ ಕಡಲನ್ನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ಪ್ರೀತಿಸಿ ಸಾಯಿ ವನಸಾಂಡೆ ಲೈಕ್ ಥ್ಯಾಂಕ್ ಯು ಪ್ರೀತಿಸಿ ಥ್ಯಾಂಕ್ ಯು ವನಸ್ ಮಲ್ತಾರಾ ದಾದ ಕಜಿಪು ದಾದಿ ಸ್ಪೆಷಲ್ ಇನ್ ಲೈವ್ ಮಲ್ದಿ ಜರತೆ ಅಂತ ತುಯ್ಯೆ ಲೈವ್ ಇರ್ತಿಜೆ ಕಡೀರ್ನ ಏನು ವನಸ್ ಮಲ್ನ ತುಯ್ಯೆ ಲೈವ್ ತೋಜ್ ನಾನು ಮಧ್ಯಾಹ್ನ ಬಕ್ಕ ಒಂಚೂರು ಬರ್ಕ ಅಂದು ಇತ್ತು ಶಾಲೆ ರಜೆ ಐತಿ ಕಾಲೆ ಪುರ ಬರ್ರೆ ಕಿತ್ತೆ ಮಗಳ ಪನಿಯೇ ಬೊಬ್ಯಾಳಚ್ಚಿ ಏನಂಚೂರು ಲೈವ್ ಮಲ್ತು ಬರ್ಪೇನೆ ಒಂದು ಏನನಾ ಅತನ ಮಾರ್ರೆ ಅದೇ ಸರಿ ಅಣ್ಣ ಐ ವಿಲ್ ವಿತ್ ಎನದರ್ ಐ ಡಿಡ್ ಗೊತ್ತಾನ ಕುಡಿದು ಐ ಡಿಡ್ ಲೈವ್ ಮಲ್ದಾರ ವನಸಾಂಡೆ ದಾದೆ ಕಜಿಪ್ಪು ದಾದೆ ಸ್ಪೆಷಲ್ ಜೈಜ್ಜರ ಜನುಮಕ್ಕೂ ಜನುಮಕ್ಕೂ ಸಾವಿರ ನೋವಿರಲಿ ಚೀರುವ ಚಿಂತಿರಲಿ ತವರು ಬೆಚ್ಚಗೆ ವರ್ಷ ಬರೋನು ಮನಸ್ಸಾಂಡು ಪನೊಂದುಲ್ಲೇರು ದಾದಿ ಸ್ಪೆಷಲ್ ഓടിച്ചുമ്മാ ಬೇತೆ ಲೈವ್ ಎಂಡಾಂಡು ಮಲ್ತಿತ್ತರೆ ಇತ್ತ ಇಡೆ ಬರ್ಪೇರು ಏರ್ನ ಲೈವ್ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮನೆನಾಡ ಮಾಡಿ ಹೋಗೋನ್ ಬೇತೆ ಕಲ್ಲ ಇವು ಯಾನು ಕುಡಂಜಿ ಐಡಿರ್ಬೋದು ಅಂಚನೆ ಗೊತ್ತಾನ ಆರೋ ಹಕ್ಕಿನ ತಂದು ಗೂಡನ್ನಾಕೋದು ಕಟ್ಟುವುದೇ ನನ್ನ ಸುಟ್ಟು ಅಂದಿ ನೀನ ಪಂಪಿನಿ ಕರ್ಮದ ಪಾತೆರ ಸರಿ ಬರ್ಪು ಜತೆ ದಾದ ಅನ್ಕೊಂಡು ಐಕ್ಲೆ ಪಾತೆರ ಸರಿಲ ಬರ್ಪು ಐಕೆ ಮನಿ ಪಂದೆ ಕುಲ್ಲಿನಿ ಉತ್ತರಣೆ ಕೊಡ್ದು ಸರಿಟು ಪಾತೆರ್ಗಾನಿ ಸರಿಟು ಪಾತೆರು ಜೀರು ಒಂಜಿ ಮೆಸೇಜ್ ಮಲ್ಪರಲ್ಲ ಅಂಚೆ ಒಟ್ರ ಹಸಿ ಮಲ್ಪೇರು ತುಲೆ ನಮ್ಮ ಪಕ್ಕ ಡಿಲೀಟ್ ಮಲ್ಪೊಡ ಹಾಕು ನಾವು ಮೆಸೇಜ್ ಪೂರ ನಮ್ದು ವಿಶ್ವನಾಥ್ ಅವರೇ ವೆಲ್ಕಮ್ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ನಮ್ದು ಮಂಗಳೂರು ನೀ ಪೊರ್ಲು ಅಂದೇ ಅಯ್ಯೋ ಬ್ರಿಟಿಸ್ ಯಾನ್ ಏಪಲ ಪೊರ್ಲೆ ತೋಜಿನ ಅದೇ ಬ್ರಿಟಿಸ್ ಯಾನ್ ಏಪಲ ಒತ್ತಲ ಪೊರ್ಲೆ ತೋಜಿ ಅಯ್ಯೋ ದೇವ
ಯಾವ ಭಾಷೆ ಇದು? ನಮ್ದು ತುಳು. ತುಳು ಕನ್ನಡ ಕೂಡ ಮಾತಾಡ್ತೇವೆ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನಾವು ಕೂಡ ಮಾತಾಡ್ತೇವೆ, ಮೆಸೇಜ್ ಹಾಕಿದ್ರೆ. ವಿಶ್ವನಾಥ್ ಅವರು, ಊಟ ಆಯ್ತಾ ನಿಮ್ದು? ನಾವು ತುಳು ಭಾಷೆ, ನಮ್ದು ಆಡು ಭಾಷೆ ತುಳು. ಮಳೆ 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 ಇಳಿಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ರಮೆಯ ರಮಿಸಿ ಪ್ರೇಮಿಗಳ ಹರಸಿ ಮುನಿಸಿ ಸಾಯಿ ಎಂಚೊಲರು ವನಸ್ಮಲ್ತಾರ ದಾದ ಸ್ಪೆಷಲ್ ನೀ ಎಂಜಿನೆ ವನಸ್ಗೆ ದಾದೆ ಸ್ಪೆಷಲ್ ಮೀನು ಕೈದಾರ, ಚಿಕನ್ ಮಟನ್ ಮಲ್ದಾರ ಬತ್ತಿರು ಮುನ್ನಿ ಸಿಸ್ ಬನದಲ್ಲೇರು ನಮ್ಮ ಪ್ರೀತ್ ಸಿಸ್. ಇದು ಮೊದಲ ಸನದ ಮಿಲನ, ಪದವಿರದ ಮೌನ ಕವ. ಊಟ ಮಾಡ್ತಾ ಇದ್ದೇನೆ. 4 ಅಂದೇ ನಾರಾಯಣ್ ಕುಳಲ್ ಅವರು ಬಂದ್ರು. ಹಾಯ್ ನಾರಾಯಣ್ ಕುಳಲ್ ಅವರ, ವೆಲ್ಕಮ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಮುನ್ನಿ ಸಿಸ್ ಬಂದು ಕಳೆದು ದೇವ್ರಿ ಸಿಸ್ ಆರು ವನಸ್ ಮಾಡ್ತದಲ್ಲರಿಗೆ ಪ್ರೀತಿ ಬನ್ನಿ ನಡೆ ಪ್ರೀತಿ ಸಿಸ್ರು ಮಾತ್ರ ಲೆಪ್ಪುದು ಬನ್ನಿ ನಲ್ಲಿ ಪೂಜೆರು ಯಾನ್ ತಿನ್ ಪೂಜಿಂದ ಗೊತ್ತು ನಾದಾಯ್ತು. ನಾರಾಯಣ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ, ಒಂದೊಂದು ಲೈಕ್ ಕೊಡಿ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಪ್ರೀತಿ ಪೋರ್ಪನಗ ಸರ್ತ ಆರು ತಿನ್ಪೇರ್ಗೆನಾ ಪ್ರೀತಿ ಸಿಸ್ ತಿನ್ಪರೇರು. ಹಾಯ್ ನಮಸ್ತೆ ಪ್ರೀತಿ ಸಿಸ್ ವನದುಲ್ಲೇರು. ಹಾಯ್ ನಾರಾಯಣ್ ಬ್ರೋ ವೆಲ್. ನಾರಾಯಣ್ ಬ್ರೋ ಒಂದು ಪೊಡೆ ಉಜಲ ಬೋಡ ನೀಲಿ ಕಲರ್ ಬೋಡ. ನನ್ನ ವಿಡಿಯೋ ನೋಡಿದವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ಸ್ಯಾಲರಿ ಬಂದ ಮೇಲೆ ತಾದೆ ಇದು ವಿಡಿಯೋ ತಿನ್ನಕ್ಲಿ ಗಿಫ್ಟ್ ಉಂಡಾ? ವಾ ಒಲಿ. ಎಲ್ಲರೂ ಪ್ರೀತಿಸ್ತಾ ವಿಡಿಯೋ ನೋಡಿ ಬನ್ನಿ ಹೋಗಿ. ಮುನ್ನಿ ಸಿಸ್ ಬಂದು ಎಲ್ತೋದಲ್ಲೇರು ಸೂಪರ್ ಬಂದಿಲ್ಲೇರು ನಾರಾಯಣ್ ಬ್ರೋ. ಮಕ್ಕಳು ಪೂರ ಒಲ್ಪದ ಪ್ರತಿಭೆಲು ಬಂಡ ಒಂದೇರು ಹೊಸತಿಯೇ. ನನ್ನವರೇ ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಎಂಗುಲ್ಪುರ ಮುಲ್ತಾರೆ ಪ್ರತಿಭೆ ಎಂಕ್ಲ ಪೋಡಿಗೆ ಹಾಪುಡು. ಪ್ರತಿಭೆ ಬಂದಾಗ ಅವಕಾಶ ಕೊರ್ರೇರೆ ಪೋಡಿಗೆ ಹಾಪುಡು. ಉಜಾಲ ಬೋಡ ಅಂದಿದೆ ನಾರಾಯಣ್ ಬ್ರೋ. ಉಜಾಲ ಬೋಡನ ಪಳ್ಳಿ ರಪ್ಪನ್ ಯಾಕದು ಹುಡ್ಕಡೆ ಗಿಫ್ಟ್ ಉಂಟು. ಆಮೇಲೆ 1 ಲಕ್ಷ ವ್ಯೂಸ್. ಅಷ್ಟಾದ್ಬೇಕಾ? ಅಷ್ಟಾದ್ರೆ ಗಿಫ್ಟಾ? ಹಾ ಆಯ್ತಾಯ್ತು ನೋಡಿ. ಲೈಕ್ ಕೊಡಿ. ಮುನ್ನಿ ಸಿಸ್ ಉನ್ನೊಂದು ಅವಕಾಶ ಕೊರೆ ಪೋಡಿಗೆ ಹಾಪುಡು ಮರೆ ಜಾವೊಂದು ಅವಕಾಶ ಕೊರೆ ಬಾರಿ ಪೋಡಿಗೆ ಹಾಪುಡು ಇಜಿನಲ್ಲ ಅದೇ ವಾ ಪ್ರತಿಭೆರುಲ್ಲ. ಲರ್ನ್ ಅವರೇ ಊಟ ಆಯ್ತಾ ನಿಮ್ದು? ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಮುನ್ನಿ ಸಿಸ್. ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಚಿನ್ನ ಬೆಳ್ಳಿ ಮುತ್ತು ರತ್ನ ಕೆಂಪು ಹವಳ ಸುಖ ನೀಡುವುದೇ. ಗ್ರಾಮೀಣ ಪ್ರತಿಭೆ. ಹೌದೌದು, ಗ್ರಾಮೀಣ ಪ್ರತಿಭೆಗಳು. ಹೌದು. ಲರ್ನ್ ಈರ ಅವಕಾಶ ಕೊರೊಡ್ಚಿ ಎಂಗ್ಲೇಡ್ ಅವಕಾಶ ಅವನ್ ಜಡ್ಡ ಮಂಡೆ ಅದೇ ಅವಕಾಶ ಮಸ್ತುಂಡು ಉಪಯೋಗಿಸಿ ನಕಲೆಜ್ಜೇರು
ಶಿವಕುಮಾರ್ ಅವರು ವೆಲ್ಕಮ್, ಹೇಗಿದ್ದೀರಾ? ನಮಸ್ಕಾರ, ಶುಭ ಮಧ್ಯಾಹ್ನ, ಅಪರಾಹ್ನ, ಶುಭ ಭೋಜನ ಆಯ್ತು ಸಿಸ್ಟರ್? ಆಗಿದೆ ಭೋಜನ ಆಗಿದೆ. ನನಗೆ ಎಂಗಲ್ಲ ಅವಕಾಶ ನಾಡೊಂದು ಪೋಪುಂಡು ಪೊರ್ಚಿ ಮಂಡಲ ಅಂದು ಎನ್ನ ಲೈಕ್ ಆಪುಜಿದಾನೆ ಅನ್ನಿಯೇ ಇನಿ ಲೈಕ್ ಲಾಪುಜ ದೇವಾ ಮಲ್ಲಿಜಿ ಎಲ್ಲ ಕೊರ್ಲೆ ಎಲ್ಲತ್ರ ನಮಸ್ಸಲ ಬನ್ನ ಕೊರ್ಲೆ ನಮ್ಮಡ ಅಂದವ್ವೇ ಇದು ಎಂಗ್ಳಿಗೆ ಅವಕಾಶ ಕೊರ್ಬಿರಗಳು ವೈದ್ಯರಿತ್ತೆ ಅಂದು ಮುನ್ನೆ ಸಿಸ್ವಾನದಲ್ಲಿ ದಾದ ಮಲ್ಪುಲ್ ಪಲ್ಲೆ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಅಂದು ಮುನ್ನೆ ಸಿಸ್ವಾನದಲ್ಲಿ ಅವಕಾಶ ಬೋಡಾ ಅವಕಾಶ ಕೊಡ್ತಾರೆ ಕೊಡ್ತೀರಾರು ಮೇರ್ನ ಲೈಕ್ ದಯ ಪೂಜಿ ಅಡ ಕೇಂಡೆ ಉಜಾಲ ಬೋಡ ಅಂದ್ ಮನಿ ಪೂಜೆರು ಉಜಾಲನ ಕೇಳ್ವೇರು ಓ ಪ್ರೀತಿ ಅಕ್ಕ ಈನ ಪ್ರೀತಿ ಪ್ರೇಮ ಹೊರ ಉಂಟ ಓಡು ಒಂದು ಏರು ಲರ್ನಿ ಏರು ಬಲ್ಲೆ ಲರ್ನಿ ಇರ ಪುದರ್ ಬಲ್ಲೆ ನಾಮಾಂಕಿತ ಎಂತ ನಾಮಾಂಕಿತ ನಿಮ್ಮದು ನಾಮಧೇಯವೇನು ನಿಮ್ಮದು ಸ್ವೀಟ್ ನೇಮ್ ಪ್ಲೀಸ್ ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ದೂರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಎಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು. ನಮ್ಮ ದೇಶಿ ಪ್ರತಿಭೆ ಅದು ನೀವು ಅಲ್ಲಿದ ಸ್ವದೇಶಿ ಮೇಳಕ್ಕೆ ಹೋಗಿದ್ರಲ್ಲ ಅರ್ನವರೇ ಲರ್ನ ಎನ್ನ ಪ್ರೀತಿ ಪ್ರೇಮ ಅಂಚೆನೆ ಏಪಲ ಎಪ್ಪು ನನ್ನಂದ ಪ್ರೀತಿಸ್ತ ಏಪಲ ಪ್ರೀತಿ ಪ್ರೇಮಡೆ ಎಪ್ಪುನಾರು ಅರ ಪುದರ್ಡೆ ಉಂಡತ ಸ್ಕಿಪ್ ಆಡ ಎಂಕಲ್ನ ಟ್ಯಾಲೆಂಟ್ ತೋಂಡ ಇಡೀ ಗಡ ಇಡೀ ಊರೇ ಗಡ ಗಡನಾಗುಂಟು ಒಂದು ಪ್ರೀತಿಸ್ ಮುರಂದೆ ವಿಡಿಯೋ ತೂದಿ ಆನೆ ಗಡ ಗಡ ನಡುಗಿದೆ ಅವಳು ನಮ್ಮ ಪ್ರೀತಿಸಿಸ್ ನೆನ್ನೆ ಪ್ರಭಾಕರ್ ಅವರು ಹಾಯ್ ಪ್ರಭಾಕರ್ ಅವರು ವೆಲ್ಕಮ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಹಾಡಿಗೆ ಒಂದು ಲೈಕ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅಕ್ಕ. ಆಡಲಿ ಈರ್ನ ಸ್ವರ ಮಾತ್ರ ಸೋಕೊಂಡಿ. ಓ ಥ್ಯಾಂಕ್ ಯು ಪ್ರಭಾಕರ್, ಥ್ಯಾಂಕ್ ಯು. ಪ್ರೀತಿಸಿ ಸ್ಟೆಲ್ಟೋನಲ್ಲಿ ಆದ್ಯದ ನಿನ್ನ ನೋಡ ಕಣ್ಣುಗಳು ಎಷ್ಟು ಪುಣ್ಯ ಮಾಡಿದೆಯೋ, ನೀ ಬಂದು ನಿಂತಿರಲು ಯಾಕೆ ಬೇರೆ ಕನಸುಗಳಂತ ಕವಿಯೊಬ್ಬರು ಬರ್ತಾ ಇದ್ದಾರೆ. ಆದ್ಯಂತವರು ಹಾಯ್ ಆದ್ಯಂತವರೇ ವೆಲ್ಕಮ್. ಊಟ ಆಯ್ತಾ ಆದ್ಯಂತವರೇ? ಎಂತ ಸ್ಪೆಷಲ್ ಎಂತ ಇವತ್ತು? ಸಂಗೀತ ಅಕ್ಕ ನೀವು ನನ್ನ ಲೈವ್ ಜಾಯಿನ್ ಆಗಿ ಸಂಗೀತ ಪ್ರೋಗ್ರಾಮ್ ನಡೆಸಿಕೊಡಬೇಕು ಅಂದೇ ಮುನ್ನಿಸಿಸಿ ಅಪ್ಪ. ಕಾಂಡೆ ಪುರಾಣ ಓಕೆ, ನಮ್ಮ ಕಾಂಡೆ ಬರ್ಕಾನೆ ಮುನ್ನಿಸಿಸ್ ಜೋಕೋಲ್ ಶಾಲೆ ಪೈನ ಕಾಂಡೆ 15 ಗಂಟೆ ದಂಡ ಓಕೆ ಬರ್ಪೇನ್. ಆದ್ಯಂತ ಹೆಲೋ ಅಂತ ಹೇಳಿದ್ರೆ ಹೆಲೋ ಆದ್ಯಂತ ಅವರೇ ವೆಲ್ಕಮ್. ಆದ್ಯಂತವ್ರು ಒಂದು ಸ್ಕ್ರೀನ್ಗೆ ಡಬಲ್ ಟೈಪ್ ಮಾಡಿ ಒಂದು ಲೈಕ್ ಕೊಡಿ ಮಾರ್ರೆ. ಅಕ್ಕ ರಾಯರ ಎಂಚ ಕುಸಿಟ್ಟು ಎಂಜಿನೇ ಲರ್ನಿ ಎಂಚಿನೇ ಮುನ್ನಿ ಓಕೆ ಅಂತ ಹೇಳಿದ್ರೆ 15 ಗಂಟೆ ಗಾಂಡ ಓಕೆ 15 ನಾನು ಪನ್ಪೆ ಆನಿ ಅವೇ ಎಲ್ಲವ ಲರ್ನ್ ವಾಟ್ ಯಾಕೇನೊಂದು ಲೇರು ಹೌದು ಲರ್ನ್ ವಾಟ್ ಹೇಳಿ. ಇವತ್ತು ನಮ್ಮ ಪ್ರೀತಿಸ್ ಫುಲ್ ಇಂಗ್ಲೀಷೇ ಅದೇ ಪ್ರೀತಿಸ್ ಆದ್ಯಂತ ಸಣ್ಣ ಕುವೆಂಪು ಅದು ಗೊತ್ತಿಲ್ಲ ಮಾರೆ ಲರ್ನ್, ನೀವೇ ಕೇಳಿ ಅವ್ರ ಹತ್ರ. ನನ್ನ ಆನುಲೆಗೆ ಅವಕಾಶ ಇಜ್ಜಿ ದಾಯಿ ಎಲ್ಲ ಬೊಡ್ಚಿ ನನ್ನೊಂದಿನ ಪಲ್ಲೆ ಅವೇ 15 ಗಂಟೆ ದಂಚಿ ಒಂತೆ ದಿನ ಒಂತೆ ದಿನ ಪೋಡ ಲರ್ನ್ ಯಾರ ನೀವು ನನಗೆ ಗುರ್ತ ಉಂಟು. ಹೌದೌದು ಹೇಳಿ, ನನಗೆ ಕೂಡ ಗುರ್ತಿಲ್ಲ ಲರ್ನ್ ಇದು. ಮುನ್ನಿ ಅರೆಗೊಂಜಿ ಸಾಂಗ್ ಪಲ್ಲೆ ಅಕ್ಕ, ಮುನ್ನಿಗೊಂಜಿ ಸಾಂಗ್ ಪಲ್ಲೆ ಪಂಡೆ ಎಂಕ್ರೇನೆ ಬಾಬು ಯಾರು ಬಾಯ್ಡು ಬರ್ತೀರ ಬರ್ಪೆ. ಅರೆಗೋಪಣ್ಣ ಅರೆಗೊಂದು ಮನಗ ದಾನೆ ಪೊಣ್ಣೆ ನಿನ್ನ ಮನಸ್ಸಿಂಕ್ ತೆರಿಯಂದೆ ಪೋವಾ
ತೆರಿಯಂದೆ ಪೂವಾ ಆಸೆ ಈ ಕಾಪೂನ ಪಿಂಗಾರ ಪೂವ ಕಾಪೂನ ಪಿಂಗಾರ ಪೂವ. I am good. I am God is great. ಬರೋದಿಲ್ಲೇರು ಅರೆ ಕೊಂಚ ಸಾಂಗ್ ಬಲ್ಲೆ ಮೂರ್ತಿ ಬಾಯಿ ಮುಚ್ಚಿ ಬರೋದಿಲ್ಲೇರು ಒಳ್ಳೆರಿ ಮೂರ್ತಿ ಒಳ್ಳೆರು ಮುನ್ನಿ ನನ್ನ ಒಲವಿನ ಮುನ್ನಿ ನನ್ನ ಬದುಕಿನ ಮುನ್ನಿ ಏನಿ ಬದ್ಯಾವ ಬಣ್ಣ ಬರಡು ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ. ಇದು ಮೂರ್ತಿಯಾ ಸೂಪರ್ ಅಂತ ಹೇಳಿದೆ. ಒಂದು ಮೂರ್ತಿ ಬ್ರೋನೇ ಅಯ್ಯನ್ ಕೇಂದ್ರ ಮೂರ್ತಿ ಬ್ರೋ ನಿಮ್ಗೆ ಇದು ಬೇಕಾ ಉಜಾಲ ಬೇಕಾ ಪಾಸ್ ಅಯ್ಯೋ ದೇವ ನಮ್ಮ ಮುನ್ನಿಸಿಸ್ಗೆ ಏರು ಒವ್ವ ಐಡಿಟ್ ಬತ್ತರಲ್ಲ ಗೊತ್ತಾಪುಂಡು ಆರಂತ ಡಿಟೆಕ್ಟಿವ್ ಲಕ್ಕ ಮುನ್ನಿಸಿಸ್ ಅರೆಗೋ ಏರು ಒವ್ವ ಐಡಿಟ್ ಬತ್ತರ ಅಪ್ಪ ಗೊತ್ತಾಪು ನಾನು ಎಂಗ್ಳಿಗೆ ಗೊತ್ತಾವದು ಅದೇ ಮುನ್ನಿಸಿಸ್. ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ನನಗಿಂದ ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ಉಸಿರು ಬೆರೆತ ಮೇಲೂ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ. ಕೊಡಬೇಡಿ ಉಜಾಲ ಮರದಲ್ಲೇರು ಉಜಾಲ ಬರ್ಚ ಅಡಿಗೆ ಉಪ್ಪಳಿದಿರ ಅಯ್ಯೋ ದೇವ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಚರಣಿ ಅವರು. ಹಾಯ್ ಚರಣ್ ಅವರೇ ವೆಲ್ಕಮ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಮತ್ತೆ ಎಲ್ಲಿಂದ ನೀವು ನಮ್ಮ ಲೈವ್ಗೆ ಬರ್ತಾ ಇದ್ರಿ? ಎಲ್ಲಿಂದ? ಪಲ್ಲೆಕ ಯಾನು ಹೊಸ ಜನನೆ ನಿಕ್ಲೇನ ಸಂಘಗ್ ಪರೊಂದುಲ್ಲೇರು ಅಂದೆ ಪುದರ್ ಪಲ್ಲೆ ತುಕ ಇರು ಆರತ್ತ ಮೂರ್ತಿ ಬ್ರೋ ಅತ್ತ ನನಗೆ ನಿದ್ರೆ ಬರ್ತುಂಟು. ಆವು ಪ್ರೀತಿಸಿ ನಿದ್ರೆ ಅನ್ಪ್ಲೆ ಅವೆ ಆವು ಯಾನ್ ಮಧ್ಯಾಹ್ನನೇ ಬೈದೀನಿ ನಿದ್ರೆ ಮಲ್ಪ್ಲೆ ಎಂದು ಮಾತಾ ಲರ್ನ್ ಅಂತ ಹೇಳ್ತಾ ಇದ್ದಾರೆ. ಯಾನು ಪುತ್ತೂರ್ದಾವು ಜಗ್ಗಣ್ಣೆನಾ ಮಿನಿ ಪುತ್ತೂರ್ದಾರು ಲರ್ನ್ ಜಗ್ಗಣ್ಣ ಗೊತ್ತುಂಟಾ? ಜಗ್ಗಣ್ಣ ಕೂಡ ಪುತ್ತೂರಿನವರೇಯಾ ಗೊತ್ತುಂಟ ನಿಮ್ಗೆ? ಮೂರ್ತಿ ಇದು ಅಂತ ಹೇಳ್ತಾ ಇದ್ದಾರೆ. ಇತ್ತ ಮೂರ್ತಿಯಿಂದ ಒಂಜಿ ಪುದರು ನನತೆ ಏರೇರು ಓಪನ್ ಪೇರು ಗೊತ್ತುಜ್ಜಿ ಮೂರ್ತಿ ಅತ್ಯಾನ ತ್ರಿಮೂರ್ತಿ ಪನೊಂದುಲ್ಲೇರು. ರಾಹುಲ್ ಬ್ರೋ ಬತ್ತೇರು ತೆಲ್ತೊಂದು ಬರೋದಿಲ್ಲ. ಹಾಯ್ ರಾಹುಲ್ ಬ್ರೋ ಎಂಚೋಲಾರು ಒನಸ್ಮಲ್ತಾರ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು. ಗಾದೆ ಬಿರಿಯಾನಿ ತಿಂದಾರ ರಾಹುಲ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಸ್ ತೆಲ್ತೊಂದೇ ಬರ್ತೀನಿ ರಾಹುಲ್ ಬ್ರೋ ಒಡೆಗು ಆಲಯಗ್ ಬರ್ತನಲ್ಲತ್ತೆ. ಎಲ್ಲರದು ಊಟ ಆಯ್ತಾ? ನನ್ನದಂತೂ ಆಗಿದೆ ಮಾರ್ರೆ, ನಾನು ಊಟ ಮಾಡೋದು ಬರುದಿಲ್ಲ, ಫಸ್ಟ್ ಊಟ ನಮಗೆ. ಸಾವಿರ ನೋವಿರಲೇಚಿ ಅದೇ ಬಿರಿಯಾನಿ ಮೀನು ತಿಂದು ಬರ್ತಾರಕೇನು ಒನಸಾಂಡು ಕುಡ್ಲಾರ್ದು ಪಣೊಂದುಲ್ಲೇರು. ಹಾಯ್ ಚರಣ್ ಅವರೇ ಒನಸಾಂಡೆ ಎಂಕಲ್ಲ ನಾಡು ಚೆನ್ಕಿನಿ ಎಟ್ಟಿದ ಪುಡಿ ಚಟ್ನಿ ದಾಲ್ ಸಾರ್. ಪ್ರೀತಿ ಅಕ್ಕ ಹಾಯ್ ಪಣೊಂದುಲ್ಲೇರು. ರಾಹುಲ್ ಬ್ರೋ ನಿಮ್ದು ಚಾನಲ್ ಉಂಟಾ ಚರಣ್ ಅವರೇ? ಚಾನಲ್ ಉಂಟವಾ? ಚಾನಲ್ ಉಜಾಲ ಬೇಕಾ? ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಚೇತನ್ ಅವ್ರು ಬಂದ್ರು. ಹಾಯ್ ಚೇತನ್ ಬ್ರೋ ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಏನ್ ಸ್ಪೆಷಲ್ ಮಡಿಕೇರಿಯಲ್ಲಿ? ಎಂತ ಸ್ಪೆಷಲ್? ಮಡಿಕೇರಿ ಅವರಲ್ಲ ನೀವು? ಕಣ್ಣೊಂಜಿ ಬೇನೆ ಎಲರ್ಜಿದು ಅವು ಶೀತಡ್ಲಾಪುಣಿ ಪ್ರೀತಿಸ್ ಕಣ್ಣು ಬೇನೆ ಶೀತಡ್ಲಾಪುಣು ನಮ್ಮ ಮೊಬೈಲ್ ತುಂಡಲ ಇಂದೆಲ್ಲ ಕಾಪುಣು ಅವರ ಕಣ್ಣು ಎಂಕಲಂಚೇನೆ ಕಣ್ಣು ಬೇನೆ ಉಂಡಿ ಒಂಥರ ನೆಡೆ ಸೈಡ್ ಉಡತೆ ಬೇನೆ ಆಪಿನಿ. ಚಾನಲ್ ಇಜ್ಜಿ ಓಕೆ ಚಾನಲ್ ಇಜ್ಜೆ ಓಕೆ. ಹಾಯ್ ರಾಹುಲ್ ಅನ್ನ ಅಂತ ಹೇಳ್ತಾ ಇದ್ದಾರೆ ಚೇತನ್ ಬ್ರೋ. ದಾದ ಅಕ್ಕ ವಿಶೇಷ ದಾಲ ಇಜ್ಜಿ ಇವತ್ತು ಎಟ್ಟಿದ ಪೊಡಿ ಆಟಿದ ಆಲ ವಿಶೇಷ ಇಜ್ಜಿ ಎಲ್ಲ ಒನಸುಗಳೆತ್ತಿನ ಮೋಪಿ ಅವೇ ವಿಶೇಷ. ಮಡಿಕೇರಿ ಇಜ್ಜಿ ಪುತ್ತೂರು ಉಲ್ಲೆ. ಓ ನೀವು ಪುತ್ತೂರಲ್ಲಿ ಇದ್ದೀರಿ ಈಗ?
ಹೌದಾ ಮಾರ್ರೆ, ಮಡಿಕೇರಿಯಿಂದ ಸೀದಾ ಇಲ್ಲಿಗೆ ಪುತ್ತೂರಿಗೆಯಾ? ನಾಯಿ ಕೊರಸ್ ಕೊಡ್ತಿದ್ದೆ. ಹೌದೌದು, ನಿಮ್ಗೆ ಕೇಳಿತ ಮಾರ್ರೆ, ಅದು ನಾಯಿ ಆ ಮನೆಯಲ್ಲಿರುವುದು ಮಾರ್ರೆ, ಸ್ವಲ್ಪ ದೂರ ಉಂಟು, ನಿಮ್ಗೆ ಆಗ್ಬೋದು. ನಿಮ್ದು ಕಿವಿ ಎಂತ ಮಾರ್ರೆ, ಅಷ್ಟು ಇದು ಉಂಟು ಕಿವಿ, ಅದನ್ನು ಕೊಂಡು ಎಲ್ಲಿಯಾದ್ರೂ ಇಡಬೇಕು ಕಿವಿಯನ್ನು. ಅದು ನಾಯಿ ಅಲ್ಲ, ಅದು ಪಕ್ಕದ ಮನೆ ಅಲ್ಲ, ಅದರ ಆಚೆದು ಮನೆದು ನಾಯಿ ಬೊಗಳೋದು. ಕೇಳಿತಲ್ಲ ನಿಮ್ಗೆ? ಮಡಿಕೇರಿ ಇಜ್ಜಿ ಪುತ್ತೂರು ಉಳ್ಳೆ ಪನೊಂದುಲ್ಲೇರು. ಓಕೆ ಓಕೆ ಚೇತನ್ರು, ವನಸಾಂಡ ರಘು ಅವರು ಬಂದರು. ಹಾಯ್ ರಘು ಅವರು, ವೆಲ್ಕಮ್. ಡ್ಯೂಟಿ ಪುತ್ತೂರಲ್ಲಿ ತಾನೇ ಅಕ್ಕೋ ಅಂತ ಹೇಳ್ತಿದ್ರು. ಹೌದಾ, ಪುತ್ತೂರಲ್ಲಿಯ ಡ್ಯೂಟಿ? ಎಂಥ ಡ್ಯೂಟಿ ಮಾರ್ರೆ ನಿಮಗೆ ಪುತ್ತೂರಲ್ಲಿ? ನೀವು ಪೊಲೀಸಾ? ನನಗೆ ನೆನಪಿಲ್ಲ, ನೀವು ಹೇಳಿದ್ರ ನನಗೆ. ಎಟಿದ ಪೊಡಿ ಉಂಡ ವನಸ್ಕು ಬರೋ? ಎಟಿದ ಪೊಡಿ ಉಂಡು. ಶೋಕಾತ್ ನಮ್ಮ ಮಲ್ದಿನ, ಅಮ್ಮ ಮಲ್ದಿನ. ಬಿಳಿಗಿರಿ ಅವರು ಬಂದರು. ಹಾಯ್ ಬಿಳಿಗಿರಿ ಅವರೇ, ವೆಲ್ಕಮ್. ಹೇಗಿದ್ದೀರಾ ಬಿಳಿಗಿರಿ ಅವರೇ? ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತೆ ಊಟ ಆಯ್ತಾ? ಅದ್ಯಾರು ಮೆಸೇಜ್? ಪ್ರೀತಿಸಾ ದಾದ ಬಣ್ಣಿಯೋ ಈಗ ಕರ್ತನೆ ಆಯ್ತು. ಏನ್ ಖಾಲಿ ಬಿಳಿಗಿರಿ ಓದಿ ನಾವೇನು ಅತ್ತು ಗೀ ಆತ ಜೀವನ ಸ ಅಡಿಗೆ ಭಟ್ರ ನೀವು? ಓಕೆ ಓಕೆ ಚೇತನ್ ಅವರೇ, ಓಕೆ ಓಕೆ, ಗೊತ್ತಾಯ್ತು. ಮುನ್ನಿನ ಆಗ್ತಾ ಇದ್ದಾರೆ ದಾದಿ ಅಕ್ಕ, ಇನ್ನೊಂದ್ಸರಿ ಆಡಿ. ಯಾವುದು ನಾನೀಗ ಆಡಿದ್ದು ಮಾರೆ, ನನಗೆ ನೆನಪಿಲ್ಲ ಮನೆ. ಯಾವ್ದು ಪರವಶನಾದೇನಾ? ಅದು ಆಡುವ ಖಂಡಿತ ಆಡುವ. ವನಸ್ಗೆ ಲೆಪ್ಪು ಜಾರು ಬಲೆ ವನಸ್ ಮಲ್ಪಗ ಎಡಿದ ಬಡಿ ಚಟ್ನಿ ದಾಲ್ ಸಾರು ಉಂಡು ವನಸ್ ಮಲ್ಪಗ. ಆ ಮೇರ್ನಾವಲು ಪೋರ್ಕುಂಡಿಗೆ ಹೇರ್ನಾವಲು ನಮ್ಮ ಮುನಿಸಿಸ್ನಾವಲು. ಲಾಸ್ಟ್ ಟೈಮ್ ಹೇಳಿದೆ ನಿಮ್ಗೆ ಅಕ್ಕ. ಹೌದೌದು ಹೇಳಿದ್ದೀರಾ ಚೇತನ ಅವರೇ. ಒಂದೊಂದ್ಸಲ ಏನ್ ಗೊತ್ತಾ, ಮರೆವು ವಯಸ್ಸಾಗ್ತಾ ಬಂತಲ್ಲ, ಮರೆವು ಜಾಸ್ತಿ ಆಗಿದೆ. ಚಿಕ್ಕಮಗಳೂರು ಹುಡುಗಿತು. ಚಿಕ್ಕಮಗಳೂರು ಹುಡುಗಿಲ್ಲ ಮಾರೆ, ಇಲ್ಲಿ ಮಂಗಳೂರದು ಮಾತ್ರ. ಪರವಶನಾದೇನು ಆಡ್ತೇನೆ. ಪರವಶನಾದೇನು ಅರಿಯುವ ಮುನ್ನವೇ ಪರಿಚಿತ ಸಿಗಬಾರದಿತ್ತಿ ನೀನು ಇನ್ನಾಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಕಬಾಬು ಓಲುಂಡಕ್ಕೋ, ಕಬಾಬು ಬೈಯಳತಿ. ಕಬಾಬು ಸಂಜೆ ಅಲ್ಲವಾ, ಇದು ಗಾಡಿಯಲ್ಲಿ ಇರ್ತದಲ್ಲ, ಅದು ಫಾಸ್ಟ್ ಫುಡ್ ಹತ್ರ ಇರ್ತದೆ ಕಬಾಬೆಲ್ಲ. ಈಗ ಎಲ್ಲಿಂಟು ಕಬಾಬು? ನನ್ನ ಇದು ವಾಯ್ಸ್ ಕೇಳಿ ಕೋಳಿ ಕೂಡ ಓಡಿ ಹೋಗ್ಬೋದು. ಮತ್ತೆ ಕಬಾಬ್ ಎಲ್ಲಿ? ನನಗೆ ಉಜಾಲ ಕೊಡಿ, ನಂದು ಮೋನೋ ಚಾನಲ್. ಹೌದಾ ಯುಕೆನವರೇ ನೀವು? ಹೌದಾ, ಕೋರಸ್ ಕೊಡಲಿಲ್ಲ ಈಗಿಲ್ಲ, ಅದು ಬಲಗಿದೆ. ಅದಕ್ಕೆ ಹೇಳಿ ಬಂದೆ ನನಗೆ ಕೋರಸ್ ಬೇಡ ಅಂತ. ಯುಕೆನವ್ರೆ, ಹೌದಾ ಚಾನಲ್ ಉಂಟಾ ಯುಕೆನವರೇ? ಯುಕೆನ ಚಾನಲ್ ಉಂಟು ತುಲಿ ಕೊರೋಡ್ಚಿಸಿಸ್ ಅಂದೆ ಗೊತ್ತು. ಪುನಃ ಬೈದಿತ್ತೇರಿ ಯುಕೆನ್. ಸೀದ ಸಾದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡಿ ಹೊಡೆದ ನನ್ನ ದೊರೆಸಾನಿ ನೀನೇನೆ ನನ್ನ ಮನಸ್ಸಿಗನೆಂದೇನೆ. ಇರೇನ ಊರು ಸುರತ್ಕಲ್, ನಂದು ಸುರತ್ಕಲ್ ಎನ್ನವರು. ನಾಯಿ ಮೂರ್ಛೆ ಹೋಗಿರಬೇಕು ಫಸ್ಟ್ ಹಾಡು ಕೇಳಿದಾಗ. ಅದೌದು, ನೀವು ಎಬ್ಬಿಸ್ಲಿಕ್ಕೆ ಬರ್ತೀರಾ, ಅದು ಮೂರ್ಛೆ ಹೋಗಿದೆ. ಈ ಕರ್ಮದಾಯ್ಜಿ ಹೆಂಗೆ ತಿಳಿಬೇರಲ್ಲ. ಚೇತನ್ ಅವರು, ರವಿ ಅವರು, ಎಂತವ ರವಿ ಅವರೇ ನಕ್ಕೊಂಡು ಬರ್ತಾ ಇದ್ದೀರಾ? ಹಾಯ್ ರವಿ ಅವರೇ, ವೆಲ್ಕಮ್. ಊಟ ಆಯ್ತಾ ರವಿ ಅವರೇ? JCB ಅವರೇ ಊಟ ಆಯ್ತಾ? ಮುನ್ನಿಸಿಸ್ ಧ್ಯಾನಕ್ಕೆ ಹೋದ್ರು, ಇನ್ನೂ ಅವ್ರು ಮಾತಾಡುದಿಲ್ಲ. ಲೈಕ್ ಕೊರಿಯ ಅನ್ಕೋಪೆ ಮೂರ್ತಿ ಬ್ರೋ. ಮೂರ್ತಿ ಬ್ರೋ ಬಿಸಿ ಇಲ್ಲಾರ? ಹಾಯ್ ಡೋಲ್ಟ್ ಬ್ರದರ್ ಬರೋದಿಲ್ಲೇರು. ಹಾಯ್ ಸಿಸ್ಟರ್ ನೀಲಗೌಡ ಅವರು. ಹಾಯ್ ನೀಲ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಯುಕೆನ್ ಅವರೇ ಊಟ ಆಯ್ತಾ ನಿಮ್ಮದು? ಅದಕ್ಕೆ ಸೆಕೆಂಡ್ ಟೈಮ್ ಮಾಡಿದಾಗ ಕೋರಸ್ ಕೊಟ್ಟಿಲ್ಲ. ಹೌದೌದು, ಮೂರ್ಛೆ ಹೋಗಿರ್ಬೋದು. ಮತ್ತೆ ನೋಡ್ತೇನೆ ಹೋಗಿ ಏನಾಯ್ತು ಅಂತ. ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಊಟ ಆಗಿದೆ ನಾನು. ನಿಮ್ದು ಆಯ್ತಾ? ಹಾಯ್ ಮೂರ್ತಿ ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಮೂರ್ತಿ ಬ್ರೋ ವನಸಾಂಡೆ
ಪ್ರೀತಿ ಸಿಸ್ ಬಾಯ್ ಬಾಯ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಬರ್ತದೆ ಸಪೋರ್ಟ್ ಕೊನೆಗೆ. ಥ್ಯಾಂಕ್ ಯು. ಆಯಿತು ಅಕ್ಕ ಅಂತ ಹೇಳ್ತಾ ಇದ್ದಾರೆ ರವಿ ಬ್ರೋ. ನೀಲಗೌಡ ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ನೀಲ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಊಟ ಆಯ್ತಾ ಅಕ್ಕ? ಆಗಿದೆ ನಂದು ಆಗಿದೆ ರವಿ ಅವರೇ, ನಿಮ್ದು ಆಯ್ತಾ? ಆಯಿತು ಸಿಸ್ಟರ್, ನಿಮ್ದು ಆಯ್ತಾ? ಆಗಿದೆ ನಂದು ಊಟ ಆದ ನಂತರವೇ ನಾನು ಬಂದದ್ದು. ಸಾಂಗ್ ಪಂಡಡ ಬಲಿ ಫ್ಯಾನ್. ಹೌದು, ಆರಿ ಸಾಂಗ್ ಇಷ್ಟ ಅಜ್ಜಿ. ಊಟ ಆಯಿತು ಒಂದ್ಸಲ, ಆಯ್ತಾಯ್ತು. ಇನ್ನೊಮ್ಮೆ ಮಾಡಿ, ನನ್ನ ಹಾಡಿ ಕೇಳಿ ಇನ್ನೊಮ್ಮೆ ಊಟ ಮಾಡಿ ಬನ್ನಿ. ನೀಲ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ನೀಲ ಅವರೇ, ಥ್ಯಾಂಕ್ ಯು. ನೀಲ ಮೇಘ ಶ್ಯಾಮ ನಿತ್ಯಾನಂದ ರಾಮ ರುಕ್ಮಿಣಿಗಾಗಿ ಈ ರುಕ್ಮಿಣಿಗಾಗಿ ಮನಸಾಂಡಿ ನಾಡ ಸಂಗೀತ ಆಂಡಿ ಮೂರ್ತಿ ಬ್ರೋ ಎನ್ನಾಂಡು. ನೀಲಗೌಡ ಅವರು ಒಂದು ಆರೇನಾ? ನೀಲ ಆರೇನಾ? ಪ್ರೀತಿ ಒಂತಲೇ ಮದಿಮಲ್ ಬರ್ತಂಡು. ನೀಲ ನೈಸ್ ಡೇ. ಥ್ಯಾಂಕ್ ಯು ನೀಲ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ಒಂಜಿ ಮಿನಿಟ್ ಅಮ್ಮ ಕಾಲ್ ಮಾಡ್ತು. ಓಕೆ ಚೇತನ್, ಓಕೆ ಅಮ್ಮನ ಪಾತಿರ್ದು ಬಲೆ ಫುಲ್ ಲೈಕ್ ಡನ್ಸ್. ಓಕೆ ಯು ಕ್ಯಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಯು ಕ್ಯಾನ್ ಅವರೇ. ನೀಲ ಅವರು ನಗ್ತಾ ಇದ್ದಾರೆ. ಹಾಯ್ ಮುನ್ಯಕ್ಕ ಅಂತ ಹೇಳಿದೆ. ಮೂರ್ತಿ ಅವರು ಸೂಪರ್ ಸಾಂಗ್ ಅಂತ ಹೇಳಿ. ಥ್ಯಾಂಕ್ ಯು. ನಮ್ಮ ಕ್ಲಾಸ್ಮೇಟ್ ರುಕ್ಮಿಣಿನಾ? ಯಾರು? ನಿಮ್ಮ ಕ್ಲಾಸ್ಮೇಟ್ ರುಕ್ಮಿಣಿ ಅಲ್ಲ ಮಾರ್ರೆ, ಅದು ಕೃಷ್ಣನ ರುಕ್ಮಿಣಿ. ಅದು ನಿಮ್ಮ ಕ್ಲಾಸ್ಮೇಟ್ ಆಗಿರ್ಲಿಕ್ಕಿಲ್ಲ. ಉಜಾಲ ಬರಲಿಲ್ಲ ಅಕ್ಕ, ನಿಮ್ಮದು ಚಾನಲ್ ಇಲ್ಲ ಮಾರ್ರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ನೀಲಗೌಡ. ಥ್ಯಾಂಕ್ ಯು. ಯೂ ಅಯ್ಯೋ ದೇವ, ಪದ್ಯ ಚಂದ ಇತ್ತಲ್ಲ ನೀಲ ಅವರೇ ನಿಮಗೆ. ಅದು ನೀಲ ಮೇಘ ಅದು ಯಾರ ರುಕ್ಮಿಣಿ? ನಾನೈತೆ ರುಕ್ಮಿಣಿ ನಾನು ಏರೊಂದು ಪಡ್ತೀನಿ. ನಾನು ಹೊರಪಂಡೆ ಕೃಷ್ಣನ ರುಕ್ಮಿಣಿ. ನನ್ನ ಕೂಡ ಏರು ರುಕ್ಮಿಣಿ. ಅದು ಯು ಕ್ಯಾನ್ ಹೇಳ್ತಾ ಇದ್ದಾರೆ, ನನ್ನ ರುಕ್ಮಿಣಿಯಾ ಅಂತ ಹೇಳ್ತಾ ಇದ್ದಾರೆ. ಈಗ ರುಕ್ಮಿಣಿ ನೀಲಗೌಡ ಅವ್ರು ಜಾಯಿನ್ ಆಗಿ ಖಂಡಿತ. ನೀಲ ಅವರೇ ಏನು ಗೊತ್ತಾ, ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ? ವಿಡಿಯೋಗೊಂದು ಕಮೆಂಟ್ ಹಾಕಿ, ಅದು ಯಾರ ರುಕ್ಮಿಣಿ ಅವು ಗೊತ್ತುಜ್ಜಿ ಮಾರ್ರೆ. ಹಾಗಾದ್ರೆ ನಿಮ್ದೇ ರುಕ್ಮಿಣಿ ಇರಬೇಕು ಮೂರ್ತಿಯವರೇ. ನಾನು ಹೇಳಿದಲ್ಲ ಕೃಷ್ಣನ ರುಕ್ಮಿಣಿ ಅಂತ. ಚಾನಲ್ ಇಲ್ಲ, ಅದು ಹೋಗಿ ನೋಡಿ ಎಷ್ಟು ಶಾರ್ಟ್. ಹೌದಾ? ನೀ ಮೂರ್ತಿ ಬ್ರೋ ಯು ಕ್ಯಾನ್ ಚಾನಲ್ ಉಂಡೆ ಪಲ್ಲೆಯವರ? ತನುವು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ, ಏನೋ ಸಂತೋಷ ಇದೇನೋ. ಚಾನಲ್ ಉಂಡು. ಓಕೆ ಕೊಡ್ಬೇಕು. ಚಾನಲ್ ಕೊಡ್ತೇನೆ ಆಯ್ತಾ? ಸರಿ ಕೊಡ್ತೇನೆ. ಚಾನಲ್ ಉಂಡು. ಓಕೆ. ನನ್ನ ಹೊಸ ಶಾರ್ಟ್ ನೋಡಿ ಕಮೆಂಟ್ ಮಾಡಿದೆ. ಧೈರ್ಯ ಇದ್ದವರು ಒಪ್ಪದೇ ಅವರೇ, ಅದೆಂತವ ಅಷ್ಟು ಧೈರ್ಯ. ನೀಲ ಅವರು ಸೂಪರ್. ಥ್ಯಾಂಕ್ ಯು ನೀಲ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ ಬರೋದಿಲ್ಲ ಮಾರ್ರೆ ಅದು. ಡೋಲ್ಟ್ ಬ್ರದರ್ ಅಂತ ಹೇಳ್ತಾ ಇದೆ. ಹೌದಾ? ನೋಡಿ ಇದು ಮೂರ್ತಿ ಅವರೇ, ಅವ್ರದ್ದೊಂದು ಶಾರ್ಟ್ ನೋಡಿ ಬನ್ನಿ ಹೋಗಿ. ನನಗೆ ಈಗ ಆಗೋದಿಲ್ಲ. ನಂದು ಕಮೆಂಟ್ ಹಾಕಿ ಯು ಕ್ಯಾನ್ ಅವರೇ, ಕಮೆಂಟ್ ಹಾಕಿ ನೀವು, ಮತ್ತೆ ನೋಡ್ತೇನೆ. ಸೂಪರ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಜೋರು ಮಳೆ ಬರ್ತಾ ಇದೆ ಮಾರ್ರೆ. ಮಳೆ ಬರೆದ್ರೆ ನಂದು ಸ್ವರವೇ ಕೇಳೋದಿಲ್ಲ. ಅದು ಒಂದೇ ಒಂದು ಆಸೆಯು ನಿನ್ನ ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನೀಲ ಅವರೇ ಚಾನಲ್ ಇದೆಯಾ ನಿಮ್ಮದು? ಚಾನಲ್ ಎಲ್ಲರೂ ಪ್ಲೀಸ್ ಅಂತ ಹೇಳ್ತಾ ಇದೆ. 1000 ಗಿಫ್ಟ್ ಪಾಯಿಂಟ್ ಇದೆ ಅಕ್ಕ, ಕೊಡಿ ಮಾರ್ರೆ. ಗಿಫ್ಟ್ ಇದ್ರೆ ಕೊಡಿ, ಖಂಡಿತ ಗಿಫ್ಟ್ ಇದ್ರೆ ಕೊಡಿ ಆಯ್ತಾ?
ಗಿಫ್ಟ್ ಇದ್ರೆ ಕೊಡಿ, ಬೇಡ ಅಂತ ಖಂಡಿತ ಹೇಳುದಿಲ್ಲ ಮಾರೆ ನಾನು. ನಿನ್ನೆ ನೀಲ ಅವರೇ ಚಾನಲ್ ಇದೆಯಾ? ಅಯ್ಯೋ ದೇವ, ಸಪೋರ್ಟಿಂಗ್ ಮೆಸೇಜ್. ಪರವಾಗಿಲ್ಲ ಪರವಾಗಿಲ್ಲ, ಇಲ್ಲದಿದ್ರೆ ಪರವಾಗಿಲ್ಲ, ಎಲ್ಲರಿಗೂ ಅದು ಆಪ್ಷನ್ ಬರಲಿಲ್ಲ. ಇದೆ ಓಕೆ. ಲೈವಿಗೆ ಬರ್ತಾ ಇದ್ರಲ್ಲ ಅವರ ರಾಜಶೇಖರ್ ಅವರು ಯಾವ ಊರು ಅಂತ ಹೇಳಿದ್ರೆ ನಮ್ದು ಮಂಗಳೂರು. ರಾಜಶೇಖರ್ ಅವರು ಒಂದು ಲೈಕ್ ಕೊಡಿ ಆಯ್ತಾ. ಮಂಗಳೂರು ಇದೆ ಓಕೆ ಒಂದು ನಿಮಿಷ. ಒಂದು 2 ಕೇಸ್ ಹಬ್ಬ ಉಂಟು. ಓಕೆ ಕೊಡ್ಕೊ ಅತ್ತ ಬರೋದಿತ್ತೀರಿ ಎನ್ನ ಲೈವ್ ಬರೋದಿತ್ತಿದ್ದೀರು. ಪ್ರೀತಿಸಿನ ಲೈವ್ ಬರೋದಿತ್ತೀರ ನೀಲಗೌಡ. ಓಕೆ ನೀಲ ಅವರೇ ಓಕೆ, ಕೊಟ್ಟಿದ್ದೇನೆ. ನನಗೆ ಬಂದಿತ್ತು, ಕೃಷ್ಣನಿಗೆ ಕೊಟ್ಟೆ. ಓಕೆ ಪರವಾಗಿಲ್ಲ ಯುಕನ್ ಅವರೇ, ಪರವಾಗಿಲ್ಲ ಕೊಡಿ, ಯಾರಿಗಾದರೂ ಉಪಯೋಗ ಆಗ್ತದಲ್ಲ, ಯಾರಿಗಾದರೂ ಕೊಟ್ಟು ಬಿಡಿ ಆಯಿತಾ. मैंने मरल शुरू मैंने ಸೂಪರ್ ಅಂತ ಹೇಳಿದೆ ನೀಲಗೌಡ. ಥ್ಯಾಂಕ್ ಯು. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ವಿಷಯ ಆಹಾ ಒಂತರ ತರ ಕೀಳಲೊಂತರ ತರ ಹೇಳಲೊಂತರ ತರ ಜ್ಯೋತಿ ಐಡಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತೇಳಿ ನವೀನ್ ರೋ ವೆಲ್ಕಮ್. ಮನಸ್ ಮಾಡ್ತಾರ. ಅಯ್ಯೋ ರಾಜಶೇಖರ್ ಅವರೇ, ಯಾರ್ದು ವಾಯ್ಸ್ ಸರಿ ಇದೆ ಹೇಳಿ. ನಾವು ಅವರಾಗಿ ಆಡಲಿಕ್ಕೆ ಆಗೋದಿಲ್ಲ ಅಲ್ಲ. ನೀವು ಬಂದು ಹಾಡಿ ನೋಡುವ ಹೇಗೆ ಆಡ್ತೀರ ಅಂತ ನಾನು ಕೂಡ ನೋಡ್ತೇನೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಯಾರ ವಾಯ್ಸ್ ಸರಿ ಇದೆ, ಯಾರ ವಾಯ್ಸ್ ಸರಿ ಇಲ್ಲ ಅಲ್ವಾ. ನಮಗೆ ಇಷ್ಟ ಉಂಟು ಆಡಲಿಕ್ಕೆ, ಅದಕ್ಕೆ ಹಾಡೋದು ಆಯ್ತಾ ರಾಜಶೇಖರ್ ಅವರೇ. ನಿಮಗೆ ಇಷ್ಟ ಇದ್ದರೆ ಕೇಳಿ, ಇಲ್ಲದಿದ್ದರೆ ನೀವು ಇಲ್ಲಿಂದ ಹೋಗ್ಬೋದು ಲೈವ್ನಿಂದ. ಓಕೆ, ಇಷ್ಟ ಇದ್ದರೆ ಇರ್ಬೋದು ಲೈವಲ್ಲಿ. ಅದು ಮೆಸೇಜ್ ಮಾತ್ರ ಕರೆಕ್ಟ್ ಹಾಕಿ, ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ. ಲೈಕ್ ಡನ್ ಅಂತ ಹೇಳಿದ್ರೆ ನವೀನ್ ಬ್ರೋ. ಥ್ಯಾಂಕ್ ಯು. ಹರೀಶ್ ಕುಮಾರ್ ಕೊಳ್ಳೂರು ಮುಖಮೆ ಕುಂದಾಪುರ. ಓಕೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಮನಸ್ಸಿನಲ್ಲಿ? ಅಯ್ಯೋ ದೇವ್ರೆ, ನನಗೆ ಮದುವೆ ಆಗಿದೆ ಮಾರ್ರೆ. ಏನು ಗೊತ್ತಾ ಹರೀಶ್ ಅವರೇ, ಮದುವೆ ಆಗಿದೆ ನನಗೆ. ಮೇಡಮ್ ನೀವು ನಮ್ಮ ಲೈವ್ಗೆ ಬಂದು ಹಾಡು ಹಾಡ್ತೀವಿ. ಅಯ್ಯೋ ನವೀನ್ ಬ್ರೋ, ಐತಾರತ್ತೆ 10 ಈನ ಲೈವ್ ಉಳ್ಳದು ರಾತ್ರಿ ಆಯ್ತು. ಅವೇ ಬಂಗಾತೀನಿ ಕಾಣೆ ಆತನ ಬೈದು ನಾನು ತೂಕ ಬರ್ಕೋರಾವೇ ನವೀನ್ ಬ್ರೋ. ಪರಿಚಯ ಪಣದಲ್ಲಾರು ಸರಿ. ಆಪ್ರೇಷನ್ ಇದೆ, ಹಾಸ್ಪಿಟಲ್ಗೆ ಹೋಗಬೇಕು. ಬಾಯ್. ಯಾರಿಗೆ ಆಪ್ರೇಷನ್ ಯುಕೆನ್ ಅವ್ರು? ಏನಾಯಿತು? ಯಾರಿಗೆ ಆಪ್ರೇಷನ್? ಏನಾಗಿದೆ? ವನಸ್ ಮಾಲ್ತಂದ್ರೆ ನವೀನ್ ಬ್ರೋ. ವನಸ್ ಮಾಲ್ಪ್ಲೆ ದಾದೆ ಸ್ಪೆಷಲ್ ದಾದೆ. ನೀಲ ಅವರು ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ನೀಲ ಅವರೇ, ನೀವು ಲೈವ್ ಮಾಡ್ತೀರಾ? ಎಷ್ಟೋ ಚೈತ್ರಗಳಲ್ಲಿ, ಎಷ್ಟೋ ಚಿಗುರುಗಳಲ್ಲಿ ಕಂಡೆ ನಿನ್ನ ಗುರುತನ್ನು. ಎಷ್ಟೋ ದಿಕ್ಕುಗಳಲ್ಲಿ, ಎಷ್ಟೋ ಬೆಳಕುಗಳಲ್ಲಿ ಕಂಡೆ ನಿನ್ನ ನೆರಳನ್ನು. ನಿನ್ನ ಸ್ಪರ್ಶವೇ ಈ ಉಸಿರಿಗೆ ಮಾಯದ ಹರ್ಷ. ನಿನ್ನ ನೋಟದ ಹೊಂಬೆಳಕಲಿ ಒಂದು ನಿಮಿಷ. ನಾನಿದ್ದರೆ ಅದೇ ನನಗೆ 1000 ವರ್ಷ. ಎನ್ನುತ್ತಿದೆ ಈ ಮನಸ್ಸು, ನನ್ನ ಪ್ರೀತಿಸುವೆ ಎಂದು. ಇದು ಯಾರು? ಕೊಲ್ಲೂರು ಮುಗ. ನಮ್ಮ ಊರಿಗೆ ಬನ್ನಿ, ಕೊಲ್ಲೂರು ದೇವರ ದರ್ಶನ ಮಾಡಿ ನೀವು. ಹೌದು, ಒಂದು ಬಂದಿದ್ದೇನೆಯಾ, ಹೋದ ವರ್ಷ ಬಂದಿದ್ದೇನೆ ಹರೀಶ್ ಅವರೇ ಕೊಲ್ಲೂರಿಗೆ. ಈ ವರ್ಷ ಬರಲಿಕ್ಕೆ ಆಗಲಿಲ್ಲ, ನೋಡುವ ಬರುವ. ಬಂದರೆ ಸಿಕ್ಕಿ ನೀವು, ನಂದು ಫೇಸ್ ಗೊತ್ತುಂಟಲ್ಲ ಹೇಗಿದೆ ಅಂತ, ಮಾತಾಡಿ ಸಿಕ್ಕಿದ್ರೆ ಆಯಿತಾ. ಲೈವ್ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ. ಓಕೆ. ಎಷ್ಟು ಗಂಟೆಗೆ ಲೈವು? ಚೇತನ್ ಅವರು ಅಕ್ಕೋ ಅಂತ ಹೇಳ್ತಾರೆ. ಬನ್ನಿ ಚೇತನ್ ಅವರೇ, ಕಾಲ್ ಮಾಡಿದ್ರಾ, ಮಾತಾಡಿದ್ರಾ? ನಮ್ಮ ಕೋಳಿಗೆ ಕಟ್ಟಾಗಿದೆ ಆಪ್ರೇಷನ್. ಯಪ್ಪ ದೇವರೇ, ನಾನು ನಿಜ ಸೀರಿಯಸ್ ಆಗಿ ಏನಾಗಿದೆ ಅಂತ ಎನಿಸಿದ್ದು ಮಾರೆ ಯುಕೆನ್ ಅವರೇ. ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಆಪ್ರೇಷನ್ ಉಂಟು ಅಂತ ಹೇಳಿದರೆ ಇದೆಂತ ಸುಮ್ಮನೆ ಹೇಳುದಾ? ಕಾಮಿಡಿಯಾ? ಪಾತೆ ನಾಡಕ್ಕ. ಓಕೆ ನೀಲಗೌಡ ಅವರು. ಓಕೆ ನೀಲ 11 ಗಂಟೆಗೆ. ಓಕೆ ದಿನಾಲು ಮಾಡ್ತೀರಾ?
ದಾಲ ಇಜ್ಜಿ ಒರಿದಿನನೆ ಪೂರ ಮುಗಿಪುನು ಆ ಅಂಚ ಒರಿದಿನನೆ ನಾವು ಈ ಹಾಡು ಚೆನ್ನಾಗಿ ಹಾಡಿದ್ರು. ಯಾವುದು ಇದು? ಕಷ್ಟ ಉಂಟು ಮಾರೆ, ಎಲ್ಲ ಹಾಡು ನಾವು ಹೇಳುದು ಆಡಲಿಕ್ಕೆ ತುಂಬ ಕಷ್ಟ ಉಂಟು. ರಾಗ ತೆಗಿಬೇಕಾದ್ರೆ ತುಂಬ ಕಷ್ಟ ಉಂಟು. ಅದು ಚಂದ ಉಂಟಲ್ಲ ಹಾಡು, ಅದು ಸಿನಿಮಾ ಕೂಡ ಚಂದ ಉಂಟು, ತುಂಬ ಚಂದ ಉಂಟು ಅದು. ಇಷ್ಟು ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಒಲವನ್ನು, ಎಷ್ಟೋ ಬೆತಗಳ ಮಾಡಿ ಕಾಯುವ ಮಂತ್ರವ ಹಾಡಿ. ನೀವು ಹಣ್ಣು ತನ್ನಿ ಆಸ್ಪತ್ರೆಗೆ. ಆಯ್ತಾಯ್ತು, ನಾವು ಹಣ್ಣು ತರ್ತೇವೆ. ಹಣ್ಣಿಗೆ ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ ಮರ್ರೆ, ರೇಟ್ ಜಾಸ್ತಿ ಆಗಿದೆ. ಹಾಯ್ ಸಿಸ್ವರದಲ್ಲೇ ಹಾಯ್ ಚಾನ್ಸಸ್, ವೆಲ್ಕಮ್. ಚಾನ್ಸಸ್ ಮನಸ್ಸು ಅದು ಆಲ್ ಸ್ಪೆಷಲಿ ನೀವು ಹಣ್ಣು ತನ್ನಿ. ಆಯ್ತಾಯ್ತು ತರುವ. ನಮಸ್ಕಾರ ವಜ್ರಮುನಿ ಅವರೇ, ಹೇಗಿದ್ದೀರಾ ವಜ್ರಮುನಿ ಅವರೇ? ಊಟ ಆಯ್ತಾ ನಿಮ್ಮದು? ಶಾಂತಸಿಸ್ ಮನಸ್ಸಾಂಡಿ ಮಧ್ಯಾಹ್ನ ಬತ್ತರಿಸಿ ಸಂಜೆ ಇನ್ನೊಂದಿನ ಮಧ್ಯಾಹ್ನ ಬರ್ಕಂಡು ನಾನು ರಜೆ ಆದೇಶ ನೋಡಿ ರೋಗ ಹಾಡಿ ಹಾಡಿ ರಾಗ ಅಂತೇಳಿ. ಹೌದೌದು, ಹಾಡಿ ಹಾಡಿ ಸ್ವಲ್ಪ ರಾಗ ಬರುದಲ್ವಾ, ಅದು ಮಾತ್ರ ಸರಿ ಹೇಳಿದ್ದೀರಿ ನೀವು. ಚಾನ್ಸಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಚಾನ್ಸಸ್. ರೆಡ್ ಬುಲ್ ಅವರು ಬಂದರು. ಹಾಯ್ ರೆಡ್ ಬುಲ್ ಅವರೇ, ವೆಲ್ಕಮ್. ಶಾಂತಸಿಸ್ ನೈಸ್ ಲೈಫ್, ಥ್ಯಾಂಕ್ ಯು. ನಿಂಬೆ ಹಣ್ಣು ತನ್ನಿ ಕಡಿಮೆ. ಆಯ್ತಾಯ್ತು, ಸರ್ಬತ್ ಮಾಡಲಿಕ್ಕೆಯಾ? ನಿಂಬೆ ಹಣ್ಣು ತರುವ. ಆಡಿಸಿತ್ತು ಅಂದಿವೆ ಬರ್ಸ ಸೀಟೆ ಬೂಡ ಸ್ಕೋರ್ ಸಬ್ಬಿಟ್ಟು. ಶಾಂತಕ್ಕ ನಮಸ್ಕಾರ ಅಂತ ಹೇಳಿದೆ ವಜ್ರಮುನಿ ಅವರು. ಅಕ್ಕ ಹೇಗಿದ್ದೀರಾ ಮನೇಲೆಲ್ಲ? ಎಲ್ಲರೂ ಹುಷಾರಾಗಿದ್ದಾರೆ, ಚೆನ್ನಾಗಿದ್ದಾರೆ, ಸೌಖ್ಯವಾಗಿದ್ದಾರೆ. ನೀವು ಹೇಗಿದ್ದೀರಾ ರೆಡ್ ಅವರೇ? ಹಾಯ್ ವಜ್ರ ಅಂತ ಹೇಳ್ತಾ ಇದ್ದಾರೆ ಶಾಂತ. ಹಾಯ್ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ನಾವಿನ್ರು. ಎಲ್ಲಿ ವಜ್ರ ಕಾಣಲಿಕ್ಕೆ ಇಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ರೆಡ್ ಬುಲ್ ಅವರು ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಎಂಚ ಉಲ್ಲರು ಶಾಂತಕ್ಕ. ವಾವ್, ವಜ್ರಮುನಿ ಅವರು ತುಳು ಕಲ್ತ್ರ. ಹಾಯ್ ನವೀನಣ್ಣ ಅಂತೇಳಿ ಮನಸ್ಸಾಂಡಿ ನವೀನಣ್ಣ ಅಂತ ಕೇಳ್ತಾ ಇದ್ದಾರೆ ಶಾಂತಸಿಸ್. ಏನೋ ಪುರ ಮನಸ್ಸಾಂಡ್ತು ಕೈದೆರ್ಪುಲಿ ಸೌಖ್ಯ ವಜ್ರ ಅಂತ ಹೇಳಿದ್ರೆ. ಹಾಯ್ ಅಕ್ಕೋ ಅಂತ ಹೇಳಿದ್ರೆ. ಹಾಯ್ ಬೆಂಕಿ ಅವರೇ, ಹೇಗಿದ್ದೀರಾ ಬೆಂಕಿ ಅವರೇ? ನೋಡಿ ಗಿಫ್ಟ್ ಅಂತ ಆಪ್ಷನ್ ಇದ್ದರೆ ಯಾರಾದರೂ ಗಿಫ್ಟಲ್ಲಿ ಇದ್ದರೆ ಕೊಡಿ ಆಯಿತಾ, ಎಲ್ಲ ಇಡಬೇಡಿ, ಅಲ್ಲಿಯೇ ಕೊಟ್ಟು ಬಿಡಿ ಆಯಿತಾ. ಫ್ರೀ ಗಿಫ್ಟ್ ಇದ್ದರೆ ಕೊಡಿ ಆಯಿತಾ. ನಾವಿವಾಗ ಜಾಸ್ತಿ ವೈಟ್ ಬರ್ತಿಲ್ಲ. ಯಾಕೆ ವಜ್ರಮುನಿ ಅವರೇ ವೈಟಿಗೆ ಯಾಕೆ? ನಿಮಗೆ ಕೊಟ್ಟಿದ್ದಾರೆ, ನಮಗೆ ಗಿಫ್ಟ್ ಕೊಡುವ ಆಪ್ಷನ್ ನಿಮಗೆ ಕೊಟ್ಟಿದ್ದಾರೆ, ನೀವು ಗಿಫ್ಟ್ ಕೊಡಬೇಕೀಗ. ಎಂತ ಆಯಿತು ವಜ್ರ ಅಂತ ಹೇಳ್ತಾರೆ. ಹೌದು, ಎಂತ ಆಯಿತು? ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಕ್ಕ. ಹೊಸ ಮೂವಿನಲ್ಲಿ ಚಾನ್ಸ್ ಸಿಕ್ಕಿದೆ. ಹೌದಾ, ವಜ್ರಮುನಿಯವರಿಗೆ ಮೂವಿನಲ್ಲಿ ಚಾನ್ಸ್ ಸಿಕ್ಕಿದೆ ಮರ. ಯಾವ ಮೂವಿ? ಇಜ್ಜಿ ನೆಟ್ವರ್ಕ್ದು ಅದನ್ನು ಪ್ರಾಬ್ಲಮ್ ಉಂಡಿಯೇ ಶಾಂತಸಿಸ್. ನೆಟ್ವರ್ಕ್ ಪ್ರಾಬ್ಲಮ್ ಉಂಡು. ತಿರ್ಗುಳತೆ ಕೊಂಚ ಉಂಡ ಅಂದಿ ಆನುಲ್ಲೆ ಮಾರ್ರೆ. ಈ ಸಿಂಪಲ್ ಗ್ಯಾನ್ ಒಡೆಲ್ಲ ಒನಸು ಪೋತೆಲ್ಲ ಅದು ಬೋಡಿಗೆ ಅದೇ ಸಂಪೂರ್ಣ ಲೈವ್ ಆವೊಂದುಂಡು ಸಿಸ್ ಅಂದೆ ಸಂಪೂರ್ಣ ಲೈವ್ ಉಂಡಿದೆ. ಓ ದೇವರೇ, ಯಾನ್ ಗೊತ್ತೇ ಇಜ್ಜಿ ಸಂಪೂರ್ಣ ಲೈವ್ ಉಂಡು. ಯಾನ್ ಜಸ್ಟ್ ಲೈವ್ ಪಾಡಿನ ಹತ್ರ ನಾಡು ಒಂತೆ ಪೊಡ್ತೆ ಯಾನೊಂಚೂರು ಒಂತೆ ಪೊಡ್ತು 10 ನಿಮಿಷ ಆತೆ ಬಕ್ಕ 1 ಗಂಟೆ ಆಯ್ನೆ ಮುಟ್ಟ. ಯಾವ ಮೂವಿ ಕಾಂಡೆ ಚಾಪಡ್ತಿನ ಅತ್ತು ನೆತ್ತೇರು ಪಡ್ತೀನಿ ಸೊಡ್ಡುಕ್ಕೆ ಅವು ಎಲ್ಲಿ ಓಲಾಳ ಪರ್ದುಪ್ಪೆತ. ಹಾಯ್ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ ಶಾಂತಿಸು. ಯಾವ ಮೂವಿ? ಚೇತನ್ ಕುಮಾರ್ ಅವರು ಒಬ್ಬರೇ ಆ್ಯಕ್ಟ್ ಮಾಡೋದು, ಬೇರೆ ಯಾರೂ ಇಲ್ಲ. ಅದೇ ಮೂವಿ ಇಲ್ಲವಾ? ಅವರು ನಮ್ಮದು ವಜ್ರಮುನಿ ಅವರು ಒಳ್ಳೆ ಆ್ಯಕ್ಟರ್ ಅಲ್ವಾ? ಕೆವಿತ ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು ಸೋ ಮಚ್. ಸಂಪು ಎನ್ನ ಮೆಸೇಜ್ ಓದುಜಿ ಬತ್ತೆ ಪಣದಲ್ಲಿ ಸಂಪೂರ್ಣ ಲೈವ್ ಇರ್ತಾರ ಯಾನ್ ತೂತುಜಿ ಸಂಪೂರ್ಣ ಲೈವ್ ಮೆಸೇಜ್ ನೋಟಿಫಿಕೇಶನ್ ಬೈಜಾನ್ ಒಂದು ಇಜ್ಜಿ ಮಾರ್ರೆ ನೆಟ್ವರ್ಕ್ ಇಜ್ಜಿ ಈ ರೇಂಜಿನ ಮೆಸೇಜ್ ಪೂರ ಪಾಡಿ ಎರೆ ಗೊತ್ತು ಹೋದರೆ ಆವತ್ತಿನ ಪೂರ ಮೆಸೇಜ್ ಪಾಡಿ ಎಸ್ ಒಬ್ಬನೇ. ಅಯ್ಯೋ, ನೀವು ಕೂಡ ಹಾಗೆ ಇದ್ದೀರಲ್ಲ ವಜ್ರಮುನಿ ಅವರೇ.
ಸಿಂಪಲ್ಗೆ ಏತ್ ನಂಜಿ ಎಸ್ ಒಬ್ಬನೇ ಆ್ಯಕ್ಟ್ ಮಾಡೋದು. ಈಗ ನೀವು ಒಬ್ಬನೇ ಆ್ಯಕ್ಟ್ ಮಾಡೋದಾ? ನಾವೆಲ್ಲ ನೋಡಬೇಕಾ ವಜ್ರಮುನಿ ಅವರೇ? ಕೆವಿತ ಎಂಚಿನ ಗೂಡುದೀಪನ ಸಂಗುವಕ್ಕ ಸಾಧ್ಯಕನ ದಾಯಿ ತೋಜಿ ಸಿಂಪಲ್ ಅರೆಗೆ ಕಮೆಂಟ್ ಪಣದಿಲ್ಲ. ನನ್ನೊಂದು ಕಮೆಂಟ್ ತೋಜಿ ಕಮೆಂಟ್ ದೆತ್ತಂಡ ಉಜಾಲ ದೆತ್ತನ ಕಮೆಂಟ್ ಓಲ್ ತೋಜು ಆತ ಶೋಕದ ಕಲರ್ ಕೊಡ್ತಾಯ ಅನ್ನಿಕ್ಲೇಗಿ ಕೂಡ ದಾಯಿ ದೆಪ್ಪುನು ದಾಯಿಗೆ ನಂಜಿ ಸಿಂಪಲ್ ಏನಡ ದಾಯಿ ನಂಜಿ ಸಿಂಪಲ್ ಇದೆ ಕನ್ನಡ ದಾದಾಂಡ್ ವಿಷಯ ದಾದಾಂಡ್ ಒಡೆ ಮುಡ ಪೋಡು ವಿಷಯ. ಅಜಾತ ಶತ್ರು ಶಾಂತಿ ಅಕ್ಕ ಪನದ ರಿಲೀಸ್ ಆವ ಫಿಲ್ಮು ಅವಕ್ಕೆ ನೋಡು ರಿಲೀಸ್ ಅಪ್ಪ ನಮ್ಮಪ್ಪ ತೂಡಪ್ಪಣದೆ ಒರಿಯಾಡಲ್ಲ ಆ್ಯಕ್ಟ್ ಮಲ್ದೇರತ್ತೆ ಶಾಂತಿ ಸಿಸ್ಸೆ ಒರಿಯಾಡಲ್ಲ ಆ್ಯಕ್ಟ್ ಮಲ್ದೇರಿ ಆರು ಪಕ್ಕಡೆ ಅಂತೀವಿ. ನೆಟ್ವರ್ಕ್ ಇಜ್ಜಿ ಮಾರ್ರೆ ತಿರ್ಕುಳ ಅಂದು ಅದೇ ಸುರ್ಪನಕಿನ ಆ್ಯಕ್ಟ್ ಮಲ್ಪೊಲಿ ಬಕ ಮಲ್ಪೊಲಿ ರಾಮಾಯಣ ಸುರ್ಪನಕಿ ಬರ್ಪುಜೇರ ಅವು ಆ್ಯಕ್ಟ್ ಮಲ್ಪೊಲಿ ದಾನೆ ಅವಂದೆ ಮಲ್ಪೊಲಿ ಇರು ಮಾತ್ರ ರಾವಣನೇ ಅತಿ ಇರಗೆ ರಾವಣನೇ ಆ್ಯಕ್ಟಿಂಗ್ ಕೊರೋದು. ಕಿವಿ ನೋವು ಬರಲ್ವಕ್ಕ? ಇಲ್ಲಪ್ಪ ಕಿವಿ ನೋವು ಬರಲ್ಲ. ಬರ್ತದೆ ಅಂತ ಹೇಳಿದರೆ ಬರ್ತದೆ, ಬರೋದಿಲ್ಲ ಅಂತ ಹೇಳಿದರೆ ಬರೋದಿಲ್ಲ. ಹಾಗೆ ಡೋಂಟ್ ಕೇರ್ ಹಾಗೆ ಇಲ್ಲ. ಇದು ಅಂತೆಲ್ಲ ಇದು ಏನು ಗೊತ್ತಾ ಯುಕೆನವರು, ಇದು ಲೈಟ್ ವೆಯ್ಟ್. ಹಾಗೆ ಕಿವಿ ನೋವು ಬರಲ್ಲ. ಇಡೀ ದಿನ ಇಟ್ಟರೆ ಬರ್ತದೆ. ನಾವು ಸ್ವಲ್ಪ ಅಲ್ಲ ಇಡೋದು, ಸ್ವಲ್ಪ ಇಟ್ಟು ಮತ್ತೆ ಚಿನ್ನದುಂಟಲ್ಲ ಚಿನ್ನದಿಡೋದು, ಆಗ ಸರಿ ಆಗ್ತದೆ. ಇದು ಜಸ್ಟ್ ಈಗೆಲ್ಲ ಹೊರಗೆಲ್ಲ ಹೋಗುವಾಗ ಮಾತ್ರ ಮನೆಯಲ್ಲಿ ಚಿನ್ನದಿಡೋದು. ಏನೋ ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಮೇಲೆ ಬರ್ತೀನಿ ಅಂದರೆ ಕಾಮೆಂಟ್ ಮಾಡ್ತಾರೆ, ಬಿಡಿ ಮಾಡಲಿ. ಇಲ್ಲವ ವಜ್ರಮುನಿಯವರು, ನೀವು ಏನು ಬೇಜಾರು ಮಾಡಬೇಡಿ, ನಾವು ನೋಡ್ತೇವೆ ಪಿಕ್ಚರ್. ಫಸ್ಟ್ ರಿಲೀಸ್ ಆಗಲಿ ಆಯಿತಾ, ನಾನು ಖಂಡಿತ ನೋಡ್ತೇನೆ. ಥರ ಭಯಂಕರ ಉಂಟು ಸಿಂಪಲ್ನ. ಸರ್ಪನಕ್ಕಿಗೆ ಮೂಗು ಕಟ್ ಮಾಡ್ತಾರೆ. ಹೌದೌದು, ಮೂಗು ಕಟ್ ಮಾಡ್ತಾರೆ. ದೆಕ್ಕುಜಿ ಸರಿಟ್ ಲಿಪ್ಸ್ಟಿಕ್ ಬಾರ್ದು ಅಂದಿಯೇ ಇದು ಸರಿ ಪಂಡರಿ ಸಿಂಪಲ್ ಗೊತ್ತಾಯಿಲ್ಲ ಅವಳು ಯಾರು ಕೂಲಿ ದೆಕ್ಕುಜಿಂದು ಅದೇ ತಮಾಷೆಗೆ ಹೇಳಿದೆ ವಜ್ರ. ನೀವು ಸಪೋರ್ಟ್ ಮಾಡ್ತೇವೆ ಓಕೆ. ಹೌದು ತಮಾಷೆಗೆ ಹೇಳಿದ್ದು ಮಾರ್ರೆ, ತಮಾಷೆ ಎಲ್ಲ ತಮಾಷೆಯಾಗಿ ತಗೊಳ್ಳಿ. ಯಾನ್ ರಾವಣತ್ತು ಕುಂಭಕರ್ಣ ತಿನ್ಪುಣಿ ಜೊಪ್ಪು ಇರೆಗ ಅವೇ ಅವಿಯೇ ತಿನ್ಪುಣಿ ಜೊಪ್ಪುಣು. ಕಾಲು ಎಳೆಯುವವರು ಇರುವಾಗಲೇ ಮೇಲೆ ಬರೋಕ್ಕೆ ಸಾಧ್ಯ. ಹೌದು ಅದು ಖಂಡಿತ ಮಾರ. ಆದರೆ ಕಾಲು ಎಳೆಯುವವರು ತುಂಬ ಎಳೆದ್ರೆ ನಮಗೆ ಕೂಡ ಕಷ್ಟ ಅಲ್ವಾ ಯುಕೆನವರೇ? ಸ್ವಲ್ಪ ಎಳೆದ್ರೆ ಪರವಾಗಿಲ್ಲ, ತುಂಬ ಎಳೆದ್ರೆ ನಾವೇ ಬೀಳ್ತೇವೆ. ಸ್ವಲ್ಪ ಎಳೆದ್ರೆ ನಾವು ಸ್ಟ್ಯಾಂಡಾಗಿ ನಿಲ್ಲಬೇಕಾಗ್ತದೆ, ಸ್ವಲ್ಪ ಗಟ್ಟಿಯಾಗಿ ಬೀಳದಿರುವ ಹಾಗೆ. ಸಿಸ್ ಅಂದಿಯೇ ಜೋರು ಬರ್ತದೆ. 3 ಜನ ನಮ್ಮ ಅಕ್ಕಳು ಬೋಡಿ ಇತ್ತಿನ ಪೆಟ್ಟು ಬರ್ತದೆ. ಅಯ್ಯೋ ತಮಾಷೆಗೆ ಈಗ ಹೋಗಲ್ವಾ ಸಾಯಲ್ವಾ ಮತ್ತೆ ಸಾಯಲ್ವಾ ಹೋಗಲ್ವಾ ಮತ್ತೆ ಎಂತವ ನೀವು ಯುಕೆನವರೇ? ಎಂತವ ಮಾತಾಡುದು? ಕಾಮಿಡಿ ಮ್ಯಾನ್ ಅಲ್ಲ. ನೋಡಿ ನಮ್ಮದು ಸಿಂಪಲ್ ಬಾಯ್ ಇದ್ದಾರೆ, ಅವರ ಹತ್ರ ಕೂಡ ಮಾತಾಡಿ. ಅವರು ಕಜಿಪಿಗೆ ಎಂತೆಂತ ಬೆರಕೆ ಹಾಕ್ತಾರೆ ಮಾರ್ರೆ. ಅವರು ಕಜಿಪಿಗೆ ಹಾಕುವ ಬೆರಕೆ ಕೇಳಿದ್ರುಂಟಲ್ಲ, ನಾವು ತಿನ್ಲಿಕ್ಕಿಲ್ಲ ಹಾಗೆ ಆಗ್ತದೆ. ವಜ್ರ ಕೂ ಅಂತ ಹೇಳ್ತಾರೆ. ವಜ್ರಮುನಿಯವರು ಇದ್ದೀರಾ? ವಜ್ರಮುನಿಯವರು ಇದ್ದೀರಾ? ಪೆಟ್ಟು ಮಲ್ ತನ್ನಂದು ಈ ಸಿಂಪಲ್ ಅವೇ ಕಾಕೊಂಡು ಮಾರ್ರೆ. ಏರು ಪೆಟ್ಟು ಮಲ್ಪುಜೆರಂದು ಅದಕ್ಕೆಲ್ಲ ಬೇಜಾರಾಗಲ್ಲ ಬಿಡಿ. ಮಾತಾಡೋ 1000 ಮಾತಾಡಿದೆ. ಹೌದು, ಇದು ಅಂದರೆ ನಮ್ಮ ವಜ್ರಮುನಿಯವರೇ ಇದು ಅಲ್ವಾ? ಅವರೇನು ಮಂಡಿ ಬಿಚ್ಚ ಮಾಡೋದೇ ಇಲ್ಲ. ಬನ್ನಿ ಸಭೆಗೆ ಬನ್ನಿ. ಹೌದೌದು, ಸಭೆಗೆ ಬನ್ನಿ, ಒಂದೊಂದು ಲೈಕ್ ಕೊಡಿ, ಹಾಗೆ ಗಿಫ್ಟ್ ಇದ್ರೆ ಕೊಟ್ಟು ಬಿಡಿ. ಶಾಂತಿ ಅಕ್ಕ ಪೋಂಡ ಉಳ್ಳೇರಿ ಶಾಂತಿ ಸಿಸ್ಟರ್, ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. RPN ಇದು ಹೆಸರೆಂತ ಓದಲಿಕ್ಕೆ ಬರುದಿಲ್ಲ. RPN ಅವರೇ ವೆಲ್ಕಮ್. ಹೇಗಿದ್ದೀರಾ? ಊಟ ಆಯ್ತಾ? ಒಂದು ಲೈಕ್ ಕೊಡಿ ಆಯ್ತಾ? ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ದಾದ ಪೋಪುನು ದರ್ಪ ಇತ್ತೆ ಬರೊಂದುಲ್ಲೇರು ಒಡೆ ಪೋಪುನ್ಗೆ
ದಾದಾ ಪೋಪುನು ರಾಘು ಅವರೇ ರಾಘು ಅವರೇ ವೆಲ್ಕಮ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ದು? ಲೈವ್ಗೆ ಒಂದು ಲೈಕ್ ಕೊಟ್ರಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯ್ತಾ? ಮಳೆ ನಿಂತು ಹೋಯ್ತು ಹಾಡು ಹೇಳಿ. ಮಳೆ ನಿಂತು ಹೋದ ಮೇಲೆ ಅದುವಾ? ಅದು ಬರೆದಿಟ್ಟದು ಉಂಟು ಮಾರೆ ರಾಗ, ಇದು ಬರುವುದಿಲ್ಲ ಮಾರೆ. ಉಂಟ ನೋಡ್ತೇನೆ ಒಂದು ನಿಮಿಷ, ಲಿರಿಕ್ಸ್ ಬರಬೇಕಲ್ಲ ನಮಗೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಇಲ್ಲ ಅದು ಪದ್ಯ ಇಲ್ಲ, ಹೋಗಿದೆ, ಚೀಟಿ ಎಲ್ಲ ಹೋಗಿದೆ. ನೋವಿನಲ್ಲಿ ಜೀವ ಜೀವ ಅರಿತ ನಂತರ ಬೇರೆ ಏನಿದೆ ನಿಕ್ಕೆ ಅಂತರ, ನಿನ್ನ ಹಾಡಿನಲ್ಲಿ ಇಂದು ಬೆರೆವ ಕಾತರ, ಒಂದೇ ಸಾರಿ ನೀ ಕೇಳೆಯ ಈ ಸ್ವರ, ಮನಸ್ಸಲ್ಲಿ ಚೂರು ಜಾಗ ಬೇಕಿದೆ, ಕೇಳಲಿ ಹೇಗೆ ತಿಳಿಯದಾಗಿದೆ. ಮಳೆ ನಿಂತ ಮೇಲೆ ಜಾಲಡಿ ಕೆಸರು ತುಂಬಿ ನಿಂತಿದ್ದ ಒಂದೇ ಬರ್ಸ ಬತ್ತ ನಂಚಿನ ದ್ಯಾಪಿ ನಿತ್ತೆ, ವಾ ಬರ್ಸ ವಾ ನೀರು. ಅಯ್ಯೋ ನಾನು ಹೇಳಿದೆ ನಿಮ್ಮ ಹಾಡಿಗೆ ಹಾಗೆ ಹೇಳಿದ್ದ ಮಾರ, ಇದು ಫ್ಲ್ಯಾಶ್ ಆಗೋ ಗೊತ್ತಾಯ್ತಲ್ಲ ಮಾರ್ರೆ. ಸೂಪರ್ ಅದಂತ ಹೇಳ್ತಾ ಇದ್ದಾರೆ ಶಾಂತಿ, ಥ್ಯಾಂಕ್ ಯು. ಮಳೆ ನಿಂತ ಮೇಲೆ ಜಾಲಡ ಅದಾಯ್ತಲ್ಲ, ಗುಡ್. ಸಾಗರ್ ಬ್ರೋ ಬಂದರು, ಹಾಯ್ ಸಾಗರ್ ಬ್ರೋ ವೆಲ್ಕಮ್. ಸಂಗೀತವೇ ನೀನಿಲ್ಲದೆ ನಾನಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು. ಸಾಗರ್ ಬ್ರೋ ವನಸ್ಮಲ್ತಾರ ದಾದ ಸ್ಪೆಷಲಿನಿ, ಕೋಪ ಏನು ಇಲ್ಲ ಶಾಂತಕ್ಕ, ಶಾಂತ ಅಂತ ನಗ್ತಾ ಇದ್ದಾರೆ ಸಾಗರ್. ರಾಜ್ಯ ವಜ್ರ ಅಂತ ಹೇಳ್ತಾ ಇದ್ದಾರೆ, ಏರಿಯೇ ರಾಜ್ಯ ವಜ್ರ. ಮಳೆ ಕೂಡ ನಿಂತು ಕೇಳುತ್ತಿದೆ ನಿಮ್ಮ, ಹೌದು ಮಾರ್ರೆ, ಒಂತಲೆ ಪದ್ಯ. ಅಯ್ಯೋ ದಾಯ ಸಿಂಪಲ್ ಬರೋದಲ್ಲಿ. ಓಕೆ ಶಾಂತಕ, ನಮ್ಮ ಅಕ್ಕ ಏನಾದರೂ ಬೈದ್ರೆ ಬೇಜಾರಾಗ್ತೀವ ಹೇಳಿ. ಹೌದೌದು ವಜ್ರಮನೆ, ನಿಮ್ದು ಮನಸ್ಸುಂಟಲ್ಲ ಮೈದಾನ ಆಯ್ತಾ, ನಿಮ್ಗೆ ಬೇಜಾರನ್ನೋದೇ ಇಲ್ಲ ಮಾರ್ರೆ. ಅಂದೆ ಸಿಸ್ ಜೋರ ನೀರ ಅಂದಿಯೇ ಬರ್ಸವತ್ತ ಜೋರಿ ಗಾಳಿ ಬರ್ಸತೆ. ಉದಯನ್ನ ರಿಯಲ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಪಿರವು ಏರು ಪೊಣ್ಣು ಬರಿತೆಲ್ಲದ ಪೊಣ್ಣು ಕೂಡ ರಪ್ಪ ತೋಜುಣು ಸಿಂಪಲ್ ಬಾಯ್ಗು. ಸಾಗರ್ ಅವ್ರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ಪಿರವು ಏರು ಪೊಣ್ಣು ಅವು ಬೇಗ ತೋಜುಂಡು ಸಿಂಪಲ್ ಒಂದು ಮುಂದೆ. ರಕ್ಷಸಿಸ್ ಬರ್ತೀರ, ಹಾಯ್ ರಕ್ಷಸಿಸ್ ವೆಲ್ಕಮ್. ರಕ್ಷಸಿಸ್ ವನಸಾಂಡೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಭಾಸ್ಕರ್ ಅವರೇ ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಮನಸ್ಸು ಮೈದಾನ ಅಂದಿ, ಮನಸ್ಸು ಮೈದಾನ ಎತ್ತಂಡೆ ಏತೆಡ್ಡೆ. ಉದಯಣ್ಣ ಪಂದು ತೆಲ್ತೋದಲ್ಲಿ ಶಾಂತಿಸಿ, ರಕ್ಷಾ ಪಂದು ಬರೋದಲ್ಲಿ ಉದಯಣ್ಣಲ್ಲಿ ಉದಯಣ್ಣೆ ಬರ್ತೀನಿ. ಹಾಯ್ ಉದಯಣ್ಣ ವನಸ್ಮಲ್ತಾರೆ. ಅನೀಶ್ ನಾಯಕ್ ಅವ್ರು ಬಂದರು, ಹಾಯ್. ನಂಬರ್ ಇಲ್ಲ ಮಾರೆ, ನಂಬರ್ ಇಲ್ಲ ನಮ್ಮ ಹತ್ರ, ನಂಬರ್ ಎಲ್ಲ ಕೇಳಬೇಡಿ. ಹಾಯ್ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಪ್ರಶಾಂತ್ ಅವರು ಬಂದರು, ಹಾಯ್. ಆಗಿದೆ, ಊಟ ಆಗಿದೆ, ಮ್ಯಾರೇಜ್ ಆಗಿದೆ, ಮತ್ತೆ ಎಂತ ಡ್ರೆಸ್. ಥ್ಯಾಂಕ್ ಯು. ಅನೀಶ್ ನಾಯಕ್ ಅವ್ರ ನಂಬರ್ ಕೊಡಿ. ಇಲ್ಲಪ್ಪ ನಂಬರ್ ಕೊಡಲಿಕ್ಕೆ ಆಗುದಿಲ್ಲ, ನಂಬರ್ ಇಲ್ಲ ಕೊಡುದು ಹೇಗೆ? ಜೀವನ ಗೊತ್ತಾಂಡು ಬ್ಯಾಡ್ ಕಮೆಂಟ್ಸ್ ಪಾಡ್ನತೆ ಒಂಜಿ 2 ಜನ ಬರ್ಪೇರಿ ಬ್ಯಾಡ್ ಕಮೆಂಟ್ಸ್ ತಗೊಳ್ಳು. ಐಕ್ನಿಕ್ಲಿ ಪುರ ಉಜಾಲ ಕೊಡ್ದೀತಿನತ್ತ. ಹಾಯ್ ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಉದಯಣ್ಣೆ ಪೋಯಿರಾ ಅಂದಿಯೇ ಇದೆಲ್ಲ ಮೆಸೇಜ್ ಇಚ್ಚಿ ಉಂಡರ ಉದಯಣ್ಣದ ಅದು ಸ್ಪೆಷಲ್. ಸಚಿನ್ ಅವ್ರು ಬಂದು ಬೆಳ್ತಂಗಡಿ ಹೌದೌದು ಬೆಳ್ತಂಗಡಿಯಲ್ಲಿ ತುಂಬ ಬರ್ಸಲ್ಲ ಮಾರ್ರೆ.
ತುಂಬ ಮಳೆ. ಟಿ ವಿ ಎಲ್ಲ ನೋಡ್ತಾ ಇದ್ದೇವೆ ನಾವು. ನಮ್ಮದು ಬೆಳ್ತಂಗಡಿ ಆಚೆ ಅಲ್ಲ, ನಮ್ಮ ಕಡೆ ಸ್ವಲ್ಪ ಕಡಿಮೆ ಮಳೆ, ಆದರೆ ಬರ್ತಾ ಇರ್ತದೆ ಮಳೆ. ಹಿಂಗೆ ನಾಚಿಕೆ ಪೊಂಡು ಕಮ್ಮಿ பார்த்தೇನೆ ಅಪ್ಪ ಎಬ್ಬೆ ಎನ್ನ ಆತ ದಾನೆ ರಾಕ್ಷಸ ಮೂಜಿ ಗಂಟೆ ಅಂಡ್ ದಾನೆ ಉಂಟು ಜಾರು ಒನಸ್ಮಲ್ ಪ್ಲೇ ರಾಕ್ಷಸಿಸ್ ಒಲ್ಲ ಉಳ್ಳೇರು ಪನೊಂದುಳ್ಳೇರು ಓಳುಲ್ಲಾರು. ರಕ್ಷಾ ಹೋದ್ರು ಬಂದ್ರು ಡ್ರಮ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ಟರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಲೈವ್ ಮಲ್ಪೋರ ವಜ್ರಮುನಿ ಹಾಯ್ ಅಂತ ಹೇಳಿದ್ರೆ ರಕ್ಷಸಿಸ್ ವನಸಾಂಡ್ ದಾದು ಸ್ಪೆಷಲಿಯೇ ಉದಯಣ್ಣ ದಾದು ಸ್ಪೆಷಲ್ ಬೀಟ್ರೂಟ್ ಕಜಿಪ್ಪ. ನಿಮಗೆ ಯಾವುದೌದು ನಿಮಗೆ ಗೊತ್ತಾಯ್ತು ಮಾರೆ ಕಿರಣ್ ಅವರೇ, ನನಗೆ ಬೀಟ್ರೂಟ್ ಕಜಿಪ್ಪು ಅಂತ ನಿಮಗೆ ಆಗ್ಬೋದು, ನನಗೆ ಎಂಥ ಕಜಿಪ್ಪು ಅಂತ ನಿಮಗೆ ಗೊತ್ತುಂಟಲ್ಲ. ಭಾಸ್ಕರ್ ಅವರು ಥ್ಯಾಂಕ್ ಯು ಭಾಸ್ಕರ್ ಅವರು, ಎಂತ ಅಂತ ಗೊತ್ತಿಲ್ಲ, ಡಿ ಅಂತ ಹೇಳ್ತಾರೆ. ಅಕ್ಷಯ್ ಅವರು ಬಂದರು. ಹಾಯ್ ಅಕ್ಷಯ್ ಅವರು, ವೆಲ್ಕಮ್. ಅಕ್ಷಯ್ ಅವರು ಊಟ ಆಯ್ತಾ ನಿಮ್ಮದು? ಯಾನ್ ಪಾತೇನೆ ಕೇನು ಜಾಂದದೆ ಬರ್ಸಾಡು ಯಾನ್ ಫಸ್ಟ್ ಟೈಮ್ ಬರ್ತೀನಿ ಈ ಲೈವ್ಗು ಅಂದೆ ಈರು ಫಸ್ಟ್ ಟೈಮ್ ಬರ್ತೀನ ಈರು ಆರು ಉದಯಣ್ಣತ್ತ ನಮ್ಮ ಉದಯಣ್ಣತ್ತ ಈರು ಅದೇ ಎಂಕೆ ಮಂಡೆ ನಾ ಪೂಜೆ ಮಾಡಿ ಆಡೀರ ನೀರುಂಡು ಈರು ಫಸ್ಟ್ ಟೈಮ್ ಹತ್ತು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ. ಓ ಬಾಂಜೋ ಉದಯಣ್ಣ ಸಿಂಪಲ್ ಡ್ರಮ್ ಹಾಯ್. ರಕ್ಷಾ ಊಟ ಆಯ್ತಾ? ಉಳ್ಳ ಬೇಸಾಗಿದೆ ಅವರಿಗೆ ಮಾಡಿಸಿದ್ದೆ ಅವರಿಗೆಲ್ಲ ವಜ್ರಮಣಿ ಆಗಿಲ್ಲ ಊಟ ನಿಮಗೆ. ಎಂಚೋಳ ಯಾರು ಹುಷಾರಿಲ್ಲ ಈರಿಂಚೋಳಾರೆ ಯಾನು ಹುಂಡಿ ಪಣಗಳು ರೈತ ರಾಜಕೀಯ ಸಂಘಟನೆಗಳು ಉದಯಣ್ಣ ಕೋಣೆ ಮಲ್ಲ ಯಾರು ಕುದುರೆಗೆ ಐದು ಉದಯಣ್ಣ ಕೋಣೆ ಮಲ್ಲವ ಕುದುರೆಗೆ ಐದು ಸೇಮ್ ತಿಂಕು ವಜ್ರಮಣಿ ವೀರ ಮುಂದೆ ಗಾಢ ಹವ ವರ್ಷ ಪ್ರಾಣದ ಕಡಲಿಗೆ ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ ಶಿವಸವರು. ನಾನು ನಿಮ್ಮ ಉದಯಣ್ಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಾಡು ಎಂತ ಹಾಡಿರುವುದು ಬರುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ಲ. ಮೊದಲು ಊಟ ಮಾಡಿ ರಕ್ಷಾ, ನಿಮ್ಮ ಆರೋಗ್ಯ ಕಡೆ ಗಮನ. ಹೌದೌದು, ಊಟ ಮಾಡಿ. ಮಳೆ ನಿಲ್ಲುತ್ತೆ ಹೌದಾ? ಮತ್ತೆ ಮಳೆ ಜೋರುಂಟು ಮಾರ್ರೆ. ದಾದೆ ಉದಯಣ್ಣ ಪನೊಂದುಲ್ಲೇರು ಬರ್ಸಡ್ ಸೌಂಡ್ ಜೋರುಂಡು ಅಂದಂದು ಬರ್ಸದ ನಿಕುಲು ಪೂರ ಪುಣ್ಯಾತ್ಮೇರು ವಾ ಬರ್ಸ ಮಾರ್ರೆ. ಊರುಡೆಂಗೆ ಮಸ್ತ್ ಇಷ್ಟ ಬರ್ಸ ಬಲೆ ಊರು ಬಲೆ ಊರುಳು ಬರ್ಸೋಣ ಅವಳು ಬರ್ಸಿಜ್ಜ ಹಾಡು ಪಂಡ ಬರ್ಸದ ಪೋವು ಅಂದಂದು. ಈಗ ಮಾಡ್ತೀನಿ ವಜ್ರ, ನೀವು ಕೂಡ ಊಟ ಮಾಡಿ. ಮಳೆ ನೀವು ಹಾಡು ಹೇಳಿ ದುರ್ಗಾ, ಮಳೆ ನಿಲ್ಲುತ್ತದೆ. ಹೌದಾ? ಖಂಡಿತ ಹಾಡು ಹೇಳಿದರೆ ಮಳೆ ನಿಲ್ತದ? ಖಂಡಿತ ನಿಲ್ತದೆ, ಮಾಡ್ತೀನಿ. ಮಳೆ ಎಣ್ಣನೆ ವಾಯ್ಸ್ ಒಂದು ಅದು ಖರಾಬ್ ಆಗ್ತದೆ ಮಾರ್ರೆ. ಇಲ್ಲ ಅಂದ್ರಿಲ್ಲ, ಅದು ಹೇಗೆ ಆಗ್ತದೆ? ವಜ್ರಮುನಿ ಅವ್ರು ಏನು ಗೊತ್ತಾ, ನೀವು ಅವರನ್ನು ಊಟ ಮಾಡ್ಲಿಕ್ಕೆ ಹೇಳ್ತೀರಲ್ಲ, ನೀವು ಕೂಡ ಊಟ ಮಾಡಬೇಕು. ರಾಕ್ಷಸಿ ಸ್ಕೂ ಅಂತ ಹೇಳಿದ್ರೆ ನಾನು ಊಟ ಮಾಡಿದರೆ ಮಾಡ್ತೀನಿ. ಅದನ್ನ ಮುಲ್ಪ ಪಿದಾಯಿ ಪೋಂಡ ಮೈ ಅಂಗಿ ಚಂಡಿ ಕೂಡ ಚಂಡಿ ಆಪು. ಅಯ್ಯೋ ಬರ್ಸಾಗ ಚಂಡಿ ಅಂದೆ ಅತ್ತೆ ಬರ್ಸ ಇಜ್ಜಂದ ಎಂಚ ಚಂಡಿ ಆಪು ಸಿಕ್ಕೇಟಾ ಆತು ಸಿಕ್ಕಿ ಉಂಡವಳು. ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಅತ್ತೆ ಬರ್ಸ ಇಜ್ಜಿ ಬಂಡೆ ಹಾಯ್ ಅಕ್ಕ ಮನ ಸಂಪು ಸಾರಿ ಸಂಪು ಇನ್ನ ಲೈವ್ ಉಂಡು ನಿಂಗೆ ಗೊತ್ತಿತ್ತಿಜ್ಜಾವೆ ಸಂಪು ಸಿಸ್ ಪನದುಲೆ ಹಾಯ್ ಸಂಪು ಪನದುಲೆ ದಿನಕ್ಕೂ ನಾಲ್ಕು ಚಡ್ಡಿ ಚೇಂಜ್ ಮಾಡಿ ಈ ಉದಯಣ್ಣ ಆಯ್ತು ಮಾರ್ರೆ. ಆ ಚಡ್ಡಿ ತಂಗಡಿದಾಗಲಿ ಎಡ್ಡ ಬೇರೆ ತೋಜೋಳು ಅತ್ತೆ ಉದಯಣ್ಣ ಅವಳು ಒಂದು ಅಂಗಡಿ ಮಾಡಿ ನೆಡ್ಡನೆ ಆದ್ಲು ಏನನ್ನು ತುಯ್ಯಾರ ಇಜ್ಜಿ ಇರೇನು ಗೊತ್ತು ಜಾನು ದಾಯಿ
ಐಟು ತೂತೆ ಅದೇ ಕೋಡೆ ಮುರಳಿ ನವೀನ್ ವಿಡಿಯೋ ತೂತೆ. ಯಾವಾಗ ಮಳೆ ಆಯ್ತಂತ ಹೇಳಿ, ಈಗ ಮಳೆ ಆಗ್ತಾ ಇದೆ ವಜ್ರಮುನಿ ಅವರೇ, ಮತ್ತೆ ಮಳೆಯಾಗಿದೆ. ನಾನೇ ಉದಯನ ಬೋಡ ಬೆರಿಕೋನದಲ್ಲೇರು. ನಾನು ನಾಡಿದ್ದು 11:30ಗೆ ಟುಗೆದರ್ ಲೈವ್ ಕಮಲ ಆಶೀಸ್ ಜೊತೆ. ನಾಳಿದ್ದು 11:30ಕ್ಕೆಯಾ? ಓಕೆ ಓಕೆ, ನಾಡಿದ್ದು, ನಾಳೆ ಅಲ್ಲ ನಾಡಿದ್ದಲ್ಲ, ಟುಗೆದರ್ ಲೈವ್ ಕಮಲ ಆಶೀಸ್ ಜೊತೆ. ಓಕೆ ಓಕೆ, ಕಮಲ ಆಶೀಸ್ ಸೇರು. ಉದಯ ಪೂಜಾರಿ ಅಂಗಡಿ ಉದಯಣ್ಣ ಚಡ್ಡಿದ ಅಂಗಡಿ ಮಾಡೋಲ್ಲ ಅವರು ಲೈಕ್ ಅದೇ ಸತ್ಯ ಅಂದು ಮಸ್ತ್ ಸೆಕೆ ಪನದಲ್ಲಿರು 3 ವರ್ಷ ಟೈಮ್ ವರ್ಷ ಬರೋಡಾಯ್ತಾ ಹೊರ ಪಿದಾಯಿ ಓದು ಬರ್ತಂಡ ಈ ಉದಯಣ್ಣ ಆಯ್ತು ಸತ್ಯ. ಊಟ ಮಾಡಿ ವಜ್ರಮುನಿ ಅವರೇ ಅಂತ ಹೇಳ್ತಾ ಇದ್ದಾರೆ. ನನ್ನ ಯಾಲ ಲೈವ್ ಎಂಡ್ ಮಲ್ಪ ನಾನು ಒಂದು ಗಾಳಿ ಮಸ್ತ್ ಉಂಡು, ಗಾಳಿ ಮಸ್ತ್ ಉಂಡು. ವಾಯ್ಸ್ಲ ಕೇನು ಜೊತೆ ನನ್ನದು ನೆಟ್ವರ್ಕ್ ಇಶ್ಯೂ ಉಂಡು ಅಂತ ಈಕೆನ್ನು ಲೈವ್ ಎಂಡ್ ಮಲ್ಪ ಹೋಗ ತೋಜಿನಿ. ಕಮಲ ಆಶೀಸ್ ನನ್ನ ಚಾನಲ್ ಸಿಂಗರ್ ಅಂತ ಹೇಳ್ತಾ ಇದ್ದಾರೆ. ಅಂದೆ ಅದು ಜೋರುಂಡು ಗಾಳಿ, ಅಂದಿಯೇ ಜೋರುಂಡು ಗಾಳಿ, ಗಾಳಿ ಜೋರುಂಡು. ಐಕೆ ನನ್ನ ಲೈವ್ ಎಂಡ್ ಮಲ್ಪ ಅಂತೆ. ನಾಳೆ ಜನ ಉಳ್ಳೇರು ಮಾರೆ ರಡ್ಡಿದ ಜನ ಆತ ಯಾವಂದಿ ಉದಯಣ್ಣ ರಡ್ಡಿದ ಜನ ಏತು ಸಲ ಬಿದೆ ಬೋಪಾರು ಆತ ಯಾವ ರಡ್ಡಿದ ಜನ ಬರ್ಪೇರು ಮಾರೆ ಲೈವ್ ಎಂಡ್ ಮಲ್ಪ ಜನ ಉಳ್ಳೇರು. ಮೂಲ ಅಂಚಿನ ಗಾಳಿ ಇತ್ತು ನಂದಿಯೇ ಮುಂತುಲೇ ಬನದುಲೇರು ಉದಯಣ್ಣೆ ಇಜ್ಜಾನ್ ಕುಲೊಂದೆ ಒಂಥರ ಪೂಜಿ ಸತ್ಯ ಈಗ ಕೊಂತರ ಶಕ್ತಿ ಚಿತ್ತೆ ಸುಮಸಿಸು ಹತ್ತೇರು ಹಾಯ್ ಸುಮಸಿಸು ಅನ್ನೋದ್ರೆ ಸುಮಸಿಸು ಓ ಮಾಮಿ ಬರೋದುಲ್ಲೇರು ಉಂಡರ ಸುಮಸಿಸು ಏನೊಂದುಲ್ಲೇರು ಉದಯಣ್ಣೆ ಈರು ದಾನೆ ಮೂಲು ಬೇರೆ ಯಾನ ಆರ ಉದಯಣ್ಣನ ಅದು ಈರಕ್ಕೆ ನೋಡಿತ್ತೆ ದಾನೆ ಮೂಲು ಆರು ಫುಲ್ ಅವಳು ಚಡ್ಡಿದ ಅಂಗಡಿ ಬಾರ್ದು ಕುಲ್ದೇರಿಗೆ ಸುರತ್ಕಲ ಒಂದು ಸುರತ್ಕಲ ಹತ್ತಿ ಒಂದು ಉಲಾಯುವಂತೆ ಸುಮಸಿಸ್ ನಾಡಿದ್ದು 11:30 ಟುಗೆದರ್ ಲೈವ್ ಇದೆ. ರಕ್ಷಸಿಸ್ ಈರ್ನ ಚಾನಲ್ಡ ಹತ್ತು ಕಮಲ ಸಿಸ್ನ ಚಾನಲ್ ಡೀರ್ ಪೋಪಿನ ಶಾಂತ ಅಕ್ಕ ಪನದುಲ್ಲೇರು ನೈಸ್ ಲೈವ್ ಅಂತ ಹೇಳ್ತಾರೆ. ಶಾಂತ ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾರಿ ಗಾಳಿ ಪಣ್ಣ ಭಯಂಕರ ಗಾಳಿ ಉಂಟು ಮಾರೆ ಮುಳ್ಪಿದೆ ಕೂಡ ಚಳಿ ಜಾಸ್ತಿ ಹಾಕು ಗುಡ್ ಅಂತ ಹೇಳ್ತಾ ಇದ್ದಾರೆ. ಆಹಾ ಚಳಿ ಚಳಿ. ಇದು ಯಾವ ದೇವಸ್ಥಾನ? ಇದು ಭಜನ ಮಂದಿರ ದೇವಸ್ಥಾನ ಅಲ್ಲ, ಭಜನ ಮಂದಿರ. ನನ್ನ ಚಾನಲ್ಸ್ ಓಕೆ ಏನ ಚಾನಲ್ ಯಾನು ಓದಿತ್ತೆ ಸುರತ್ಕಲ್ಗೆ ಲಾಸ್ಟ್ ಮಂತ್ ಇರು ಊರು ಬೈದಿತ್ತಾರ ರಕ್ಷಸಿಸ್ ಉಂಡರಕ್ಕೇನೊಂದು ಲೇರು ಶಾಂತ ಸಿಸ್ ನನಗೆ ಸ್ಕೂಲ್ ಇರುತ್ತೆ ಎಲ್ಲ ನಿನಿ ರಜೆ ಐತಿ ಸುಮಸಿಸ್ ನಿನಿ ರಜೆ ಆಯ್ತಾ? ಇದು ಮೊದಲ ಸಲದ ಮಿಲನ ಪದವೀರದ ಮೌನ ಕವನ ಅಂದು ಬನದಲ್ಲೇರು ಸುಮಕ್ಕ. ಅದೇ ಸುಮಕ್ಕನ ಅಂತ ಹೌದೌದು ಅದೇ ಸುಮಕ್ಕ. ನಮ್ಮದ್ರಲ್ಲಿ ಸುಮಕ್ಕ ಒಬ್ಬರೇ ಇರೋದು ಮಾರ್ರೆ. ಉದಯಣ್ಣನ ಮಾಮಿ ಸುಮಕ್ಕ ಇರೋದು. ಏಪ ಬರ್ಕೊಂಡು ಏಪ ಪೋಪುಂಡು ಅಂಜೋ ಬರೋದಿಲ್ಲ ಏರಿಯೇ ಸರ್ವಿಸ್ ಬೇರ ಊರಿಗೆ ಹೋದ್ ಬತ್ತು 23 ಡೇಸ್ ಅಂಡು ಅಂದೆ ಊರಿಗೆ ಹೋದ್ 23 ದಿನ ಅಂಡ ಅದೇ ದಿನ ಕುಳಿ ನೀರು ಅದೇ ಸುಮಸಿಸ್ ವಜ್ರ ಪನದಲ್ಲೇರು ಯಾನು ಸಂಗೀತಗೆ ಪಣ್ಣ ಈರಿದಾನೆ ಮೂಲು ಪಣ್ಣ ಹೆಂಗೆ ಪಣ್ಣ ಯಾನ್ ಮೂಲೆ ಬಕ ಒಡೆ ಹೋಗಿದೆಯೇ ಯಾನ್ ಮೂಲೆ ನೀವೆಲ್ಲೋ ನಾವಲ್ಲೇ ಈ ಜೀವ ನಿಮ್ಮಲ್ಲೇ ಬತ್ತೆ ಪಿರದು ಬೈಗ್ ಬಕೀರ್ ಬರ್ಸ ಬನ್ನಾಗ ಮೂಲು ಉಪ್ಪುಡತೆ ಅವಳು ಅಂತ ಕಾಸಾಡಲ್ಲ ಒರಿದು 2 ಡಜನ್ ಕಂತಿನೇ ಕಾಣಲ್ಲ ಮೂಲಿತದನ್ನ ದಾಲ ಬೊಡ್ಚಿತ್ತು ಎಲ್ಲ ಫೀಮೇಲ್ ಯೂಟ್ಯೂಬ್ ಮೇಲೆ ಜಾಯ್ನ್ ಆಗಬಹುದು. ಹೆಣ್ಣು ಮಕ್ಕಳಿಗೆ ಮಾತ್ರ ಟುಗೆದರ್ ತಗೊಳ್ಳಿನ ಅವಕಾಶದ ಉಪಯೋಗ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ರಕ್ಷಸಿಸ್ ಟುಗೆದರ್ ಲೈವ್ ಮಾಡ್ತಾ ಇದ್ದಾರೆ ಅಂತೆ. ಯಾರು ಹೆಣ್ಣು ಮಕ್ಕಳು ಯಾರಿದ್ದೀರಾ
ಎಲ್ಲರೂ ಹೋಗಿ ಜಾಯಿನ್ ಆಗ್ಬೋದು. ಊರುಡು ಯಾನ್ ಎನ್ಪ ಡೇಸ್ ಇತ್ತ, ಓ ಮೈ ಗಾಡ್ ಎನ್ಪ ಡೇಸ್, 2 ತಿಂಗಳು ಜಾಸ್ತಿ ಮಳೆ ಜೋರು. ರಕ್ಷಸಿಸು ಒಳ್ಳೇದು ಬಂದಿಲ್ಲ, 15 ಲಕ್ಷಗಳು ದಾದಿ, 15 ಲಕ್ಷ ನೀರು ಬರ್ಲ ಕಾಂಡವು, 15 ಲಕ್ಷ. ಸುಮಕ್ಕ ನಮಸ್ಕಾರ ಅಂತ ಹೇಳಿದೆ, ಶಾಂತ ಸಿಸ್ ಅಂತ ಹೇಳ್ತಾ ಇದ್ರೆ ಆರ್ ಡಿ ಗೇಮಿಂಗ್ ಅವರು. ಹಾಯ್ ಗೇಮಿಂಗ್ ಅವರು, ವೆಲ್ಕಮ್. ಗೇಮಿಂಗ್ ಅವರಿಗೆ ಊಟ ಆಯ್ತಾ ನಿಮ್ಮದು? ಅಂದೆ ಉದಯನ ಆತದಾದೆ ಅಂಡು ಅವಿ ಆತದಾದ ಅಂಡು ಲಕ್ಷ ಪನ್ನ ಇಂಗು ಇಂಚ ತೂಪ, ಲಕ್ಷ ಪನ್ನ ಮಿತ್ತು ತೂಪ ಇಂಗುಲು. ಹಾಯ್ ಆರ್ ಡಿ ಬ್ರೋ ಅಂತೇಳಿದ್ರೆ ಶಾಂತ ಸಿಸ್ ಉಂಡರ ಆರ್ ಡಿ ಬ್ರೋ ದಾದೆ ಕಜಿಪ್ಪು ಆರು ತುಳುವ ತುಳುತಾರ. ಸೋಲೆ ಇಲ್ಲ ಪ್ರೀತಿ ಕಾಯುವಾಗ. ಶಾಂತ ಸಿಸ್ ಟೈಮ್ ನೋಟ್ ಮಾಡ್ಕೊಳ್ಳಿ, 11:30 AM. 11 ಕತೆ. ನಮ್ಮ ಕಡೆ ಮಳೆ ಇಲ್ಲ ಶಾಂತಕ್ಕ, ಎಂಕು 1 ಲಕ್ಷ ಕೊಡ್ತುವಾರು ಅಂದಿಯೇ ಪಾಪ, ಅರೆಗೆ 1 ಲಕ್ಷ ಕೊಡ್ತುವಾರು ಇರು ಅದೇ ಅರವೇನು ಪತ್ತೊಂದು ಕೊಳ್ಳುವೇರು ಶಾಂತ ಸಿಸ್ ಅದೇ ಅವೇನು ತೂಪಿನಿ ದೀಪಿನಿ ಅದೇ ಶಾಂತ ಸಿಸ್ ಖಾಲಿ ಮಾಡ್ಬಿಡಿ ಇಂಚ ತೂಪಿನಿ ಇಂಚ ತೂಪಿನ ದೀಪಿನಿ ಉಂಡೆ ಶಾಂತ ಸಿಸ್ ಉಂಡೆ ಈರುಂಡರಕ್ಕೆ ನಮ್ಮದಲ್ಲೇರೆ ಆರ್ ಡಿ ಗೇಮಿಂಗ್ ಅವರು ಅಂದು ಸಿಸ್ ಬನ್ನೋದಿಲ್ಲ. ಉದಯ ನನಗೆ ಹೇಳಿದ್ರು ಉಡುಪಿಗೆ ಬರ್ತಾ ಇದ್ದೀರಾ ಅಪ್ಪ 4 ಲಕ್ಷ ಪೋತು ಸುಮಾಸಿಸ್ ಈರು ಬೈದಿಲ್ಲ 4 ಲಕ್ಷ ಪೋತು ಅವಳು. ಊರಿಗೆ ಪೋಂಡ ಅಂಚೆನತ್ತೆ ಅವು ಕನಪಿನಿ ಒಂದು ಕನಪಿನಿ ಇಲ್ಲದ ಮೇಂಟೆನೆನ್ಸ್ ಅವಂದಿಯೇ ಊರು ಬತ್ತ ನಚ್ಚರು ಖರ್ಚು ಜಾಸ್ತಿಯೇ ಪಣ ಮಸ್ತ್. ನಮ್ಮ ಸಂಬಂಧದಕ್ಕಳು ಕುಟುಂಬದಕ್ಕಳು ಫ್ಯಾಮಿಲಿದಕ್ಕಳು ಪೂರ ಊರ್ಡೆಪ್ಪಣತೆ ಪೋಡ ಹಾಕೊಂಡು ಅಕೆ ತಿಕ್ಕೆರೆ ಪೋಡ ಹಾಕೊಂಡು ಅತೆ ಕಾಲಿಕೈಟ್ ಪೋಯರ್ ಹಾಕೊಂಡ ಕಾಲಿಕೈಟ್ ಪೋಯರ್ ಹಾಕಿದ ಅಲ್ಲ 11 ಪೋಡ ಹಾಕೊಂಡು ಅತೆ ವಜ್ರಮಣಿ ನೆನ್ನೆ ನೈಟ್ ಇರಲಿಲ್ಲ ಅಲ್ಲಿ ಲೈವ್ ನೀವು ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ನಾನು ಕೆಲವು ಊರಿಗೆ ಹೋಗಿ ಬದ ಅಂಚನೆ ಕಾಸು ಖರ್ಚು ಹಾಕೊಂಡು ದಯಪಡ ಇತ್ತ 500 ರೂಪಾಯಿದ ನೋಟು ಚಿಲ್ಲರಿ ಮಾಲ್ತಂಡ ದಾಲ ಉರಿ ಉಜ್ಜಿ ಅದೇ ಅವು ಪೋಯಿನ ಗೊತ್ತಾಪು ಜ್ವರ ಯಾನು ರೆಡಿ ಕುಲ್ದುಪ್ಪೆ ಮೇಕಪ್ ಮಲ್ತೇದು 6 ಮೇಕಪ್ ಮಲ್ತು ಕುಲ್ದುಪ್ಪೇರು ಇತ್ತ ಈರು ಬರ್ಪಾರ ಟುಗೆದರಿಗೆ ಶಾಂತ ಸಿಸ್ ಮೇಕಪ್ ಮಲ್ತದೆಲ್ಲರು ಪಂಡರತ್ತೆ. ಸೊ ನಾನು ಮಂತೊಂದು ಇತ್ತೆ ಶಾಂತ ಸಿಸ್ನ ಕಮೆಂಟ್ ತೂದು ಬರ್ತೀನಿ ಅಂದೆ. ಆರ್ ಡಿ ಗೇಮಿಂಗ್ ಚಾನಲ್ ಉಂಡೆ ಇನ್ನ ಆರ್ ಡಿ ಗೇಮಿಂಗ್ ಚಾನಲ್ ಉಂಡಾ? ಹಾಡುವೆ ಜೀವನ ರಾಗ, ಹೌದು ಹಾಡುವ ಈಗ ಜೀವನ ರಾಗ ಲಲಲಲ್ಲ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಪ್ರೀತಿ ಮಾಡು ಕೈಗಳ ಮುಂದೆ ಹೋರಾಡೋಕೆ ಕೇಳು. ಬರ್ಪುಜವು ಲಿರಿಕ್ಸ್ ಬರ್ಪುಜು ಅಂದು ಆರ್ ಡಿ ಬ್ರೋಪನಂದಲೇರ ಅಂದೇ ಆರ್ ಡಿ ಬ್ರೋಪನಂದ ಬೆಂಗಳೂರು ಮೈಸೂರು ಆಂಧ್ರ ಪ್ರದೇಶ ಮುಂಬೈ ಗೋವಾ ಒಬ್ಬ ಆತು ದೂರ ಪೋಯರ ಆತು ಕಡೆದು ಪೂರ ಸಂಬಂಧ ಕುಳ್ಳೇರೆ. ಓಕೆ ಬಾಯ್ ಊಟ ಮಾಡಬೇಕು. ಓಕೆ ರಕ್ಷಸಿಸ್ ಮನಸ್ಸು ಮಲ್ಪೆ ಒನಸ್ ಪೊರ್ತಾಂಡು 3 ಗಂಟೆ ಕರೆಂಡಿಯೇ ಒನಸ್ ಮಲ್ಪೆ ಆ ಶಾಂತ ಸಿಸ್ ಪನದಲ್ಲೇರು. ಪ್ರಕಾಶ್ ಅವ್ರು ಬಂದರು. ಹಾಯ್ ಪ್ರಕಾಶ್ ಅವ್ರು, ವೆಲ್ಕಮ್. ಹೇಗಿದ್ದೀರಾ ಸಿಸ್ ಪನದಲ್ಲೇರು ದಾದಾ ಅಂಡಿ ಶಾಂತಿ 500 ರೂಪಾಯಿಗೆ ಬಂದಾರ ವಿಆರ್ ಮಾತ್ರ ಬರ್ತೀನಿ ಅಂದು 500 ರೂಪಾಯಿ ಚಿಲ್ಲರೆ ಮಾತ್ರ ಓಲುಂಡು ಕಾಸು ಅದೇ ಬೊಕ್ಕ ಬರ್ಪೆ ಆವ ಬಾಯ್ ಆಲ್. ಥ್ಯಾಂಕ್ ಯು ಆರ್ ಡಿ ಗೇಮಿಂಗ್ ಸಾರಿ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ಸೂಪರ್ ಅಂತ ಒರಿಯೇ ಪೋಯಿನ ಉದಯ ಛೇಪ್ ಅನ್ನೋದಿಲ್ಲ ಅಲ್ಲಿ ಒರಿಯೇ ದಾಯ ಪೋಯಿನ ಪಂತೊಳತೆ ಮಾತೆಲ್ಲ ಲೈವ್ ಹಿಡಿತ್ತೇರಿ ಮಾತೆಲ್ಲ ಬೈದುವೇರಿ. ಬಾಯಿ ಆರ್ ಡಿ ಬ್ರೋ ಬಿಸಿ ಅಂತ ಹೇಳ್ತಾ ಇದ್ದಾರೆ. ಬಿಸಿ ಇಜ್ಜಿ ಸಿಸ್ ಪನ್ನೋದಿಲ್ಲ ಯಾರು ಬಿಸಿ ಇಜ್ಜಿಗೆ ಆರ್ ಡಿ ಅಂತ ಹೇಳ್ತಾ ಇದ್ದಾರೆ. ಅಂದು ಸುಮಾ ಸಿಸ್ನ ಮೀಟ ಆಯ್ರ ಆಯ್ಜಿ ಪನ್ನೊಂದಿಲ್ಲೇರು ಸುಮಾ ಸಿಸ್ ಸೀರು ತೂತಾರ ಉದಯ ನಾನು ಬಕ್ಕ ಪೋವಚ್ಚಿ ಆರ್ ಡಿ ಬ್ರೋ ಕುಲ್ಲುಲ್ಲೆ ಅಂದೆ ಕುಲ್ಲೆ ಇತ್ತ ಕುರ್ಸಿಜ್ಜಿ ಮಾತ್ರ ಮುಂತು ಒಂಚೂರು ಅಡಿಗೆ ಕುಲ್ಲೊಲ್ಲೆ ಸುಮಾ ಸಿಸ್ ಬರ್ಸ ಕೆಲವೊಂದಿಲ್ಲ ಆರ್ ಡಿ ಗೇಮ್ ಅವೇ ಸಂಬಂಧಕ್ಕಳು ಪೂರ ಜಗಡುಲ್ಲೇರು ಆಂಧ್ರ ಪ್ರದೇಶದ ಇಜ್ಜೇರು ಆಂಧ್ರ ಪ್ರದೇಶದ ಇಜ್ಜೇರಾ ಬರ್ಸ ಇಜ್ಜಿ ಪೊಕ್ಕಳೆ ರಜೆ ಬಕ್ಕ ಆಂಧ್ರ ಪ್ರದೇಶ ಪೋಯರ್ ಬನ್ನೆ ತೀರು ಚಾ ಉಂಡೆ ಲೈವ್ ಓನರ್ನ ಲೆಕ್ಕಡು ಶಾಂತ ಸಿಸ್ ಎಕಡೆ ಕಿರಣ್ ಬ್ರೋ ಬೈದಿತ್ತಿರದು ಪೋಯರಾ ಚಾ ಉಂಡು ಚಾ ಮಲ್ಪಗ ಐಕದ ಅವಳು ಚಾ ಮಲ್ಪರೆ ರಪ್ಪೊಂದು ನೀರು ಪಾಡ್ನು ಸಕ್ಕರೆ ಪಾಡ್ನು ಚಾತ ಪೊಡಿ ಪಾಡ್ನು ಪೇರು ಪಾಡ್ನು ಕೊದ್ದಿ ಅವನು ಚಾ ಕೊರ್ತೀನಿ ಆತೇತ ಚಾ ಕೊರ್ಕ ತೂತೆ ಮಾತ್ರ ಒಂದು ನಿಕುಲ್ಕೊಂಡವೆ ಬನ್ನು
ಬಕ್ಕ ಪಪ್ಸ್ ವೆಜ್ ಪಪ್ಸ್ ಅವು ಪೂರ ನಿಕುಲ್ ಕಂತಿತಿ ನೋಡು ಚಾ ಮಾತ್ರ ಕೊಡ್ತೇನೆ ನಾನು ಮುಂಬೈಗೆ ಹೋದಿತ್ತೆ ಶಾಂತ ತಿಕ್ಕದು ಜೇರು ಶಾಂತದ ಸೀರೆ ತಿಕ್ಕೆ ರಾತ್ರಿ ಮಾರ 1,00,000 ಅಲ್ಲಿ ತಿಕ್ಕದಂದ ಇರೆಗೆ ಪೋತೆ ತಿರ್ಗೆರೆ ಪನೊಂದು ಅಂದು ಒಂದು ಆಡಿಬ್ರು ಕುಲ್ಲುಲೆ ಇರ್ಪನೊಂದುಲ್ಲೇರು ಸುಮಸಿಸ್ ಬೆಳ್ತಂಗಡಿ ಮುರ್ಕುಂಡು ಅಂದೇ ಸುಮಸಿಸ್ ಬೆಳ್ತಂಗಡಿ ಬರೋ ನೀರತ್ತೆ ಮಸ್ತು ಬೊಲ್ಲ ಬೈದನು ದೊಂಬಿ ಬೆಳ್ಳಿಡು ಉಪ್ಪು ನತ್ತ ಶಾಂತ ಪನದುಲ್ಲೇರು ಕೋಸ್ಟಲ್ ಸ್ಪೈಸಸ್ ಯಾರು ಬರ್ತೀರು ಹಾಯ್ ಶಾಂತಕ್ಕ ಪನದುಲ್ಲೇರು ಹಾಯ್ ಸರಿತ ಸಿಸ್ ಎಂಚೊಲ್ಲರು ಒನಸಾಂಡೆ ದಾದ ಸ್ಪೆಷಲ್ ಉದಯನ ಲೈವ್ಡು ಗೊರಕೆ ಲೈವ್ ಪನದು ಅವು ದುಂಬತೆ ತುಂಬ ಉದಯನ ಲೈವ್ ದಿದ್ದು ಜೆತ್ತಿನ ಗೊತ್ತೇ ಇಜ್ಜೆರೆಗ್ಲ ಎಂಗುಲ್ ಪುರ ಪಾತೆರ್ದು ವಾ ತೆಲಿಪುನು ಇತ್ತದಾಯಿ ಉದಯನ ಲೈವ್ ಮಲ್ಪುಜಾರು ಇದು ಬುಡ್ದೆ ಬುಣ್ಯ ಲೈವ್ದಾ ಎಂತ ಬರಕ್ಷ ಆ ಟೈಮ್ ನಾನು ಸ್ಕೂಲಲ್ಲಿ ಇರ್ತೇನೆ ಬೇಕಿದ್ರೆ ಆನ್ ಇಡಬಹುದು ಅಂತ ಹೇಳ್ತಾರೆ ಉಂಡರ ಸರಿತ ಸಿಸ್ಸದ ಅದೇ ಕಜಿಪ್ಪು ಎಂಕೆ ಹೊರಾರ ಯಾನ್ ಆ ಟೈಮ್ ಇದ್ದಾಗ ಬೇಲೆ ಮಲ್ತದ್ದು ಮಾರೆ ಮೊಬೈಲ್ ತುಯ್ಯಡ ಅಂಡ್ ಮಾರೆ ಎಂಕಿ 11 ಕಿಲನ ಮಂಡ್ಯದಲ್ಲಿ ಇದೀವಳು 11 ಉದಯನೆ తెలుతుంది ನೀನು ದಾಲ ಇಜ್ಜಿ ಸುದೇಟ್ ನೀರೇ ಪನೊಂದುಲ್ಲೇರು ಬಕದಾದ ಬರ್ಪುಂಡು ಸುದೇಟ್ ನೀರು ಹತ್ತಿರ ಅತ್ತಿಯೇ ಸುಮಜಿಸ್ಸು ಸುದೇಟ್ ನೀರು ಹತ್ತಿರ ಬಕದಾದ ಬರ್ಪುನು ಬದಲಾಪುರ ಉದಯಣ್ಣ ಪಣಂದ್ರೆ ಬದಲಾಪುರಿಯೇ ಬಕ ಈರು ಓಲ್ ಪೋಡ್ದು ಆಡ್ದೀನಿ ಉದಯಣ್ಣ ಆರು ಬದಲಾಪುರಿಗೆ ಮೇರು ಓಲ್ಲಾಡ್ನಿ ಓಲ್ ಪನ್ಯಾರು ಅವಲಿಜ್ಜರು ಬದಲಾಪುರ ಉಡಲೇರು ಈ ಉದಯಣ್ಣ ಓಲ್ ಪೋದ್ರು ಆಡ್ನ ಶಾಂತ ತಿಕ್ಕುವೇರಾ ಓ ಸಂಗೀತ ಅಕ್ಕಾಗ ಹಾಯ್ ಪನಿಯರೆ ಪೋಯಿನಿ ಹಾಯ್ ಯಾನ್ ಪಂಡತೆ ಈ ಒನಸ್ ಮಲ್ತಾರಾ ಆಯ್ ಸುಮಕ್ಕ ಮನದೊಲ್ಲೇರು ಸಿಸ್ ಬರೋದು ಬಕ್ಕ ಅಂದಿ ಈರು ಫಸ್ಟೇ ಪಡೋಣತೆ ಇನ್ನು ಬದಲಾಪುರ ಆರು ಒಡೆಡೆ ಪೋದ್ರೆ ಆಡುವೇರಿ ನೀನು ಅಂದೆ ನನ್ನ ಅಣ್ಣನ 2 ಫ್ಲ್ಯಾಟ್ ಉಂಡು ಕಾರ್ಗಾರ್ಡ್ ಆ ಕಾರ್ಗಾರ್ಡ್ ಉಂಡಿಗೆ ಕಾರ್ಗಾರ್ಡ್ ಅಲ್ಪನೆ ನಾ ಕಾರ್ಗಾರ್ ಪಣ ಹೆಂಗೆ ಗೊತ್ತುಜಿ ಮಾರ ಅಲ್ತ ಪ್ಲೇಸ್ ಪುರ ದಾದ ಪುದರಂದು ಹೆಂಗೋಜಿ ತಾನ ಬಕ್ಕ ಚೆಂಬೂರು ಬಕ್ಕದಾದೆ ಕಲ್ಯಾಣ ಅವು ಪೂರ ಪುದರ್ ಗೊತ್ತು ದಾದಾರ್ ಪುದರ್ ಗೊತ್ತು ನಾನು ಓ ಪ್ಲೇಸ್ ಸ್ವಲ್ಪ ಗೊತ್ತು ಹಲೋ ಸರಿತ ಸಿಸ್ ಪಣಂದುಲ್ಲೇರು ಅಂದೇ ಉದಯಣ್ಣ ಪಣಂದುಲ್ಲೇರು ದೂರ ಅವು ಎಂಕ್ಲೆಗೆ ಆಕಲೇ ದೂರಾಗಿಲ್ಲ 2 ಫ್ಲ್ಯಾಟ್ ಬೊರ್ಚಿಗೆರೆ ಉದಯಣ್ಣ 2 ಫ್ಲ್ಯಾಟ್ ಬೊರ್ಚಿಗೆ ಕ್ಯಾನ್ಸಲ್ ಮಲ್ಪಲೇಡಿಗೆ ಬೊರ್ಚಿ ಬಂಡಿರಾರು ದೂರ ಉಂಡಿಗೆ ಚೆಂಬುಡು ಅಣ್ಣೆ ಇಪ್ಪುನು ಪಣದುಲ್ಲೇರು ಅಂದೇ ಚೆಂಬುಡು ಅಣ್ಣೆ ಇಪ್ಪುನ ಆ ಒನಸಾಂಡು ದಾಲ್ ಸಾರು ಪಣದುಲ್ಲೇರು ನಾನೇ ಖಾಲಿ ದಾಲ್ ಸಾರು ಮಾತ್ರನಾ ಮರಿಯಲತೆ ಮೀನ್ಲ ಬರ್ಪುಜಿ ಸರಿ ಕಟ್ಟು ಆಯ್ ಸರಿ ತಕ್ಕ ಮನದೆ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಥ್ಯಾಂಕ್ ಯು ಬಾಡಿಗೆ ಬೋಡಾನ ಪಲ್ಲೆ ಶಾಂತ ಪಣದುಲ್ಲೇರು ಬಾಡಿಗೆ ಬೋಡಾನ ಪಲ್ಲೆ ನನ್ನ ಲೈವ್ ಎಂಡ್ ಮಾಡ್ಕೊಟ್ಟು ಹೋಗಿನಿ ಹೆಣ್ಮಂಜನ ಉಳ್ಳೇರು ಉಂಡೆ ಉದಯಣ್ಣ ಪಣದುಲ್ಲೇರು ಚೆಂಬು ಉಂಡೆ ಉದಯಣ್ಣ ಅನ್ನಂದು ಚೆಂಬುಂಡು ಬರ್ಸ ಆತೆ ಪಡ ಅಂದಿಯೇ ಬರ್ಸ ನ್ಯಾಲ ಚೂರು ಜೆಪ್ಪುನು ಬಕ್ಕಲಕ್ಕದ ಬೀಡಿ ಕಟ್ಟೆ ಉಂಡು ಶೀತ ಅದಕ್ಕೆ ಬಿ ಪೂರ ಕಮ್ಮ ಚೆಂಬುಡು ಆರ್ಕೆ ಸ್ಟುಡಿಯೋ ಉಂಡು ಪಣದುಲ್ಲೇರು ಅವು ಏರ್ನ ಆರ್ಕೆ ಸ್ಟುಡಿಯೋ ಎಂಕಲ್ಲ ಓನ್ ಇಲ್ಲ ಎಂಕ್ಲೆಗೆ ದಾಯಿ ಇಲ್ಲ ಅಂದು ಓನ್ ಇತ್ತಿನಕ್ಲೆ ಬೊಡ್ಚಿ ಅದೇ ಓ ಶಾಂತ ರಿಚ್ ಪಣದುಲ್ಲೇರು ಆರು ಏಪಲ ರಿಚ್ ಅತೆ ಶಾಂತ ಸಿಸ್ ಏಪಲ ರಿಚ್ ಅದೇ ಶಾಂತ ಸಿಸ್ ಅಂದೆ ರಿಚ್ ಬಂತ ಪೊಸತ್ ಕಂತಂಡ ಹೆಂಗೆ ಕೊಡ್ಲೆ ಶಾಂತ ಸಿಸ್ ಓ ಪೊಸತ್ ಕನ್ಪಾರೀರು ಓ ಪೊಸತ್ ಕನ್ಪಾರ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಸರಿತದೆ ಥ್ಯಾಂಕ್ ಯು ಓಪೆ ಬಂದ್ರೆ ಆವು ಸುಮಸಿಸ್ ಥ್ಯಾಂಕ್ ಯು ಸೋ ಮಚ್ ಅವೇ ಈ ಲೈವ್ ಮಲ್ತೊಂದು ಉಳ್ಳಾರೆತ್ತೆ ಅಲ್ಪ ಬರ್ಸೆ ಇಜ್ಜೆ ಪಣ ಉಂಡಿಗೆ ಬರ್ಸ ಉಂಡಲ್ಲ ಇತ್ತೊಂದು ಜೋರು ಬರ್ಸ ಮತ್ತೆ ಪೋಂಡು ಜೋರು ಬರ್ಸ ಆತನಿತ್ತೆ ಮನ್ನಾಗ ಬರೋ ಜೋರು ಬರ್ಪುಂಡು ಗಾಳಿ ಬರ್ಸ ಬಕ್ಕ ಒಂತೆ ಪೊರ್ತು ಮಾತ್ರ ಬಕ್ಕ ಊರುಡು ಇಲ್ಲು ಉಂಡು ಬೊಕ್ಕದ ಆಯೆಗ್ ಎಂಕಿ ಯಾನು ಮಲ್ಲ ಇಲ್ಲದ ಓನರ್ ಅಂದು ಬಕ್ಕ ಮಲ್ಲ ಇಲ್ಲದ ಓನರ್ ಬಕ್ಕ 2 ಫ್ಲ್ಯಾಟ್ ದಾದ ಮಲ್ಪುಂಡು ಪತ್ತೊಂದಾರು ಎನ್ನಲ್ಲ ಒಂಜಿ ಚಾಲು ಇತ್ತುಂಡು ಅಂದೇರಿಡು ಮಾರಿಯ ಯಾನು ಪಣಂದುಲ್ಲೇರು ಅಂದೆ
జెప్పులే బలందులే నాన్న జెప్పునే ಅಂತ జెప్పుడు ఇంక నిద్ర పడిపోయిన 4 ಗಂಟೆ ಪಕ್ಕ ಅವ ಜೋಕುಲು ಬರ್ತದೆ ಶಾಲೆಗೆ ಬರ್ತದೆ ಅದಲ್ಲ ಚಾ ಬೂಸ್ಟಿನ ಮಲ್ತು ಕೊಡ್ಪೈತೆ ಐದು ಪಕ್ಕ ಹಾಕಲು ತಿಂದು ಪುರ ಹಾಕಲು ಹಾಕಲ್ಲ ಅಂತ ಉಪ್ಪೇರು ಬಕ್ಕ ಹೆಂಗೆ ನಿದ್ರೆ ಆಡ್ತೀನಿ ದಾದೆ ಆಡಿ ಬ್ರೋ ಪನಂದುಲ್ಲೇರು ಇಜ್ಜಿ ಪನಂದುಲ್ಲೇರು పొసత్ మల్తనే ఎంకు కొర్లే పన్ని శాంత పొసత్ మల్తండి ఇల్లారే కొర్లే పర తీర్ది ఒళ్ళే శాంత అత్తారు పొసత్ కట్టు నీరే కొర్రేన మార్ರೆ ಅವು ಆಡಿ ಬ್ರೋ ಬಲೆ ಬೊಂಬೈಗೆ ಬರೋದನೆ ಅಂದ್ ಬೊಂಬೈಗೆ ಬಲೆ ಯಾರು ಕೊರ್ಪೇರು ಇಲ್ಲ ತೇರೆಗೆ ರಪ್ಪ ಕೊರ್ಪೇರು ಅತಿ పొసత్ పొసత్ ರಪ್ಪದಿತ್ತು ನೋಡಿ ಕೈಟ್ ಕಾಸು ಪುಡ ಅತಿ ಅತಿ ಶಾಂತ ಲೈಕ್ ಕೊಡಿ ಮಾರ್ರೆ 12 ಮಂದಿ ಇದ್ದೀರಾ ಮಾರ್ರೆ ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ ಆವ್ ಎರಡು ಬಾಂಬೆ ಕಾಣ ದಾನೆ ಅಂಗಿಯ ಅತ್ತಿಯೇ ಇಲ್ಲ ಅಂಗಿ ಅತ್ತಿ ಇಲ್ಲ ಕೊಡೊಂಜಿ ಫ್ಲಾಟ್ ದೆಪ್ಪುನೇಟ್ ಉಲ್ಲ ಆಡಿ ಬ್ರೋ ಇರೆಗಾವ ಬಕ್ಕ ಆತು ಪನಿ ಬಕ್ಕಾರು ಬರ್ಪೇರೆ ಆಡಿ ಬ್ರೋ ಅವೇ ಹೋದ ದೆತ್ತೊಲ್ನ ಯಾರು ಕೂಡ ದೆತ್ತೊಲ್ನವರಿಗೆ ಫ್ಲಾಟ್ ಸುಮತಿ ಪೂಜಾರಿ ಅವರು ಬಂದರು ಹಾಯ್ ಸುಮತಿ ಪೂಜಾರಿ ವೆಲ್ಕಮ್ ಲೈವ್ಗೊಂದು ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಶಾಂತ ಸಿಸ್ಪಂತ ಹೇಳ್ತೊಂದುಲ್ಲೇರು ಈರು ಎಲ್ಲಿ ಕೊರ್ಪುಣ ನಂಬರ್ಗೆ ಇತ್ತೇನೆ ಪೀದಾಳುವೆ ಬೊಂಬೈಗಿತ್ತೆ ನಂಬರ್ ಬಂದು ಓದುನು ಮಾರೆ ಬೊಂಬೈ ಅದು ಮುಂಬೈಗೆ ಬಿದಳ್ಳಿ ಎಂಕು ಉದಾಸೀನ ಆಪುಂಡು ಲೈವ್ మరి ಸತ್ಯ ಸುಮಸಿಸ್ ಮಸ್ತ್ ಉದಾಸೀನ ಆಪುಂಡು ಯಾನಂಜಿನ ಇಂಚೆ ಬತ್ತೀನಿ ಏತು ಮಸ್ತ್ ನಿನಾಡತೆ ಲೈವ್ ಬರಂದೆ ವಾರ ಕೊಂಚ ಸಲ ಅನ್ನೆಲ್ಲ ಬತ್ತು ಪೋಪಿನ ಅಪ್ಪಗ ನಮಕ್ ಪರಿಚಯದ ಪೂರ ಮಸ್ತ್ ಜನ ಒಳ್ಳೆರತ್ತೆ ನಮಗೆ ಸಪೋರ್ಟ್ ಮಂದಿನಕ್ಕೂ ಮಸ್ತ್ ಜನ ಒಳ್ಳೆರು ಅಕ್ಲೆಗ ಪಣೆ ಹಾಕೊಂಡು ಇಜ್ಜಿನ ನಮ್ಮ ಪಾತೆ ಒಂತೆ ನಮ್ಮದು ಲೈವ್ಗೆ ಬತ್ತಿಜಿಡ ಬಕ್ಕ ಹಾಕಲು ಅಕಲ ಪಾತೆರೆ ಅಪ್ಪುಜಿ ಓ ಲಂಚ ಒಂತೆ ಅಕಲ ನೆನೆಪು ಮರತು ಪೋಪು ನಮ್ಮ ಮರತು ಪೋಪುಜಿ ನಮ್ಮ ಅಕ್ಕಳು ನಮ್ಮ ಕಾತು ಸಪೋರ್ಟ್ ಮಾಡಿದೇರು ಒಂಚೂರು ನಮ್ಮ ಒಂಚೂರು ಟಚ್ ಉಪ್ಪು ಅತಿ ಇಂಚ ಪಾತೆರೆ ನಾಡ ಲಂಚ 2017 14 ಲಕ್ಷ ಮುರಣಿ ಇತ್ತ ಆಡ ಇವಾಗ ಪೋತು ಮಾರ್ರೆ ಮಿಸ್ ಆಡತ ಮಾರಯ್ಯ ಇವಾಗ ಪೋತು ಅತ ಇರುವಂತೆ ಕಾತಂಡ ಆತಂದ ಮಾರ್ರೆ ಆತ ಪಕ್ಕದ ಏನು ಮಲ್ತೀನಿ ಅರ್ಜೆಂಟ್ ಮಲ್ತಾರ ಇತ್ತ ಇವಾಗ ಪೋತು ಜಾ ಶಾಂತಕ್ಕ ಬರ್ಸ ಎಂಚ ಉಂಡು ಬಾಂಬೆಡ್ ನೀ ಬರ್ಸ ಉಂಡೆ ಬಾಂಬೆಡ್ ಅವು ಪಿದಾಡ್ಲೇರ ಆಡಿ ಬ್ರೋಪನ ಲೈವ್ ಓನರ್ ಒಂಜಿ ಚಾಕೋರ್ಲೆ ಓದ್ಯಾರ ಆಪುಜರಿ ಕೊರ್ಲಿ ಶಾಂತ ಇತ್ತೆ ಪಿದಾಡು ಅಲ್ಪ ಬತ್ತನ ರೋಡು ಜೆಪ್ಪೊಡವೆ ಆನಂದ್ ದಾಯಿ ಇತ್ತೆ ಅಲ್ಪ ಬರ್ಸ ಜೋರುಂಡ ಕಾಂಡೆ ಗಾಲಿ ಬರ್ಸ ಇತ್ತಂಡ ಸರಿತ ಸಿಸ್ ಆಂಡದ ಅದು ಗೊತ್ತಿಲ್ಲ ಬೊಂಬಾಯಿ ಬರ್ಸ ಹೊತ್ತು ನಾವು ಉಳ್ಳ ಬೊಲ್ಲನೆ ಇತ್ತೆ ಮಾರೆ ಪೂರಗಡ್ಲೆ ಬೊಲ್ಲನೆ ಇತ್ತೆ ಲೈವ್ ಮಲ್ಪನಾಗ ಬಂಗ ಆತ್ ಲೈವ್ ಮಲ್ಪೊಣೆಂದು ದುಮ್ಮು ಮೇಕಪ್ ಮಲ್ಪನಾಗ ಬಂಗ ಆತಿ ಸತ್ಯ ಅವು ಬಂಗ ಇಜಿನ ನಾವು ಇಲ್ಲಡ ಇಂಚ ಉಪ್ಪನ ಇಂಚ ಕಿವಿದ ಇದು ಇಂಚ ಇಲ್ಲಡ ಒಂಜಿನಿ ತರೆಪುರ ಇಂಚ ಉಪ್ಪುಡು ಇಂಚ ಮಿತ್ ಬಿತ್ತು ತರೆಪುರ ವೈದು ಉಪ್ಪುಡು ಹಂಗೆ ಒಂಜಿ ನೈಟಿ ಮಾಡೋದು ಉಪ್ಪು ಅವಿನ ಹಂಚಿದ್ದೆ ಒಂದು ಬೇಲೆ ಉಪ್ಪು ಮೋನಿಗೆ ದಾಲ ಉಪ್ಪುಜಿ ಗೊತ್ತಾನೆ ಮೇಕಪ್ ಲೆಜ್ಜಿ ಪೌಡರ್ ಲೆಜ್ಜಿ ಲಿಪ್ಸ್ಟಿಕ್ಸ್ ಲೆಜ್ಜಿ ದಾಲೆಜ್ಜಿ ಒಂದು ಸ್ಟಿಕ್ಕರ್ ಉಪ್ಪುಡು ಮೋನಿನ ಆತಿ ಲೈವ್ಗೆ ಬರೋಣ ಮೇಕಪ್ ಮಲ್ಪೊಡು ಅವೇ ಬಂಗ ಅವು ಸರಿ ಪಂಡರು ನೆಟ್ಟೆ ಕಮ್ಮಿ ಬರ್ಸ ಮೇನಲ್ಪ ಕಮ್ಮಿಗೆ ಬರ್ಸ ಮೇರಿಂಚಿ ಕಡ ಪುಡ್ದು ಬಕ್ಕ ಅಲ್ಪ ಕಮ್ಮಿ ಬರ್ಸ ಬರ್ತೀರಿ ಎಂತ ಉದಯ ಪನೊಂದುಲ್ಲೇರು ಶೇಖರ್ ಬಂಗೇರ ಅವ್ರು ಶೇಖರ್ ಬಂಗೇರ ಅವರು ಬಂದರು ಹಾಯ್ ಶೇಖರ್ ಅವರು ವೆಲ್ಕಮ್ ಅಂದರೆ ಅವ್ರಿಗೆ ಲೈಕ್ ಕೊಡಿ ಮಾರ್ರೆ ಬಂದು ಹೋಗ್ತೀರ ಮಾರ್ರೆ ಒಂದು ಏನು ಗೊತ್ತಾ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಮಾರ್ರೆ ಯಾನ್ ಒಟ್ರ ಸಿಪ್ಪೆ ಸೇಮ್ ಸುಮಸಿ ಸೇಮ್ ಯಾನ್ಲ ಒಟ್ರ ಸಿಪ್ಪೆ ಇಂಚ ಮಾತ್ರ ಮೂಲ್ಬತ್ತು ಲೈವ್ ಕುಲ್ನ ಮಾತ್ರ ಒಂಚೂರು ಮನೆಗೆ ಮೆತ್ತ ಒಂದು ಬರ್ತೀನಿ ಇಜಿಂದ ತೂವೇರೆ ಅಪ್ಪುಜಿ ಸುಮಸಿಸ್ ಬಾಯಿ ಬಂದಿಲ್ಲ ಮೊನ್ನೆ ಬೊಲ್ಲ ಇತ್ತನ ಸುಮಸಿಸ್ ನಲ್ಪ ಶಾಂತ ಸಿಸ್ ಬಾಯ್ ಬಾಯ್ ಸಿಸ್ ಮನೆ ಬಾಯ್ ಆರ್ ಡಿ ಗೇಮಿಂಗ್ಸ್ ಅವರೇ ಬಾಯ್ ನಿಮ್ಮದು ಚಾನಲ್ ಉಂಟಾ ಆರ್ ಡಿ ಅವರೇ ನಿಮಗೆ ಉಜಾಲ ಬೇಕಿತ್ತಾ ನೀವು ಕೇಳುವುದಿಲ್ಲಲ್ಲ ಮಾರಾಯರೇ ಲೈವ್ ಚೂಡಿದಾರ ಬೋರ್ಡ್ ಅಂದಿಯೇ ಅವಮಂದು ಇಲ್ಲಾಡೆ ನೈಟಿ ಪಾರ್ದು ಕುಲ್ಲೋಲಿ ಸರಿ ಇತ್ತೆ ಲೈವ್ ಚೂಡಿದಾರ ಬೋರ್ಡೆ ಅವು ನೈಟಿಗೆಲ್ಲ ಚೂಡಿದಾರಗಳ ಗುರ್ತಜ್ಜ ಊರು ನಂದು ಮಂಗಳೂರು ಮಾರೆ ಮಂಗಳೂರು ಎಂಚಿನ ಪನ್ಪೇರು ಮಾರೆ ಊರಿಗೆ ಎಂದು ಕೂಡ ಅವು ಎಂಚಿನ ಮೆಸೇಜ್ ಗೊತ್ತಾವು ಬೊರ್ಚಿ ಸಿಸ್ಸು ಬರೋದಿಲ್ಲ ಓಕೆ ಆಡಿ ಗೇಮಿಂಗ್ ಸರ್ ಓಕೆ ನಾನು ಮೋನೆ ತೋಜಾಯಿನಿ ಲೈವ್ ಒಂಜಿ ಕೆಬಿಟ್ ಇಜ್ಜಾಣೆ ಅಂದ ಕೆಬಿಟ್ ಪುರ ದೀಪಿ ಕೆಬಿಕ್ ದೀಪೆ ನಾನು ಇಲ್ಲಿ ಟಿಕ್ಕಿ ದೀಪಿನತೆ
ಎಲ್ಲಿಯ ಬಂಗಾರದ ದೀಪಿನ ದಿನೊಳಗೆ ಬೇಕು ಇಂಚ ಒಳ್ಳೆಲ್ಲ ಪೋರತನ ಮಾತ್ರ ಇಂಥ ಮಲಮಲ್ಲ ದೀವೋದು ಬರ್ತೀನಿ ಆತು ಗಾದಿ ಉದಯಣ್ಣ ಪೂರ ಗೊತ್ತುಂಡು ಎಂಗಳು ಪೂರ ಮೇಕಪ್ ಮಲ್ತು ಬರ್ತೀನಿ ಅಂತ ಇಚಿನ ಮಾತ ಪಿರ ಗೊತ್ತಿರಲ್ಲ ಇವಳು ಬರ್ತೀನಿ ಹಾಕೊಂಡು ಅದೇ ಬಾಯ ಅಡಿ ಪಣಂದ್ರೆ ಯಾನ್ಲ ಪೋಪಿನಡ್ಡೆ ಅಡ್ಡೆ ನನ್ನ ಚಾ ಮಲ್ಪೊಡು ಮತ್ತು ಹಿರೇ ಕತ್ತೇರಂಡು ಉಡುಪಿಕೋ ಟುಡೇ ಅಂತ ಹೇಳಿದ್ರೆ ಶೇಖರ್ ಅವರೇ ಉಡುಪಿಯ ನಿಮ್ಮದು ನಮ್ಮದು ಮಂಗಳೂರು ಮಾರ್ರೆ ಸಿಸ್ ಪನದೊಳ್ಳೇರು ಜನ ಒಳ್ಳೇರು ಮಾರ್ರೆ ಜನ ಒಂದು 2 ಜನ ಆತನ ಪೋತು ಒಂದು 10 ಜನ ಒಳ್ಳೇರು ತುಲೆ ನಾನು ತೂವರೆ ಬೈದೀನಿ 10 ಜನ ಅಲ್ಲ ಒಂದು ಕೊಡ್ತಿದ್ದೀರಿ ಲೈಕ್ ಕೊಡ್ತಿದ್ದೀರಿ ಇನಿ ಸಂಗೀತ ಐಬ್ರೋ ಮಲ್ತು ಬೈದ್ರೆ ಅಂದಿಯೇ ಇರಗೆ ಎಂಚ ಗೊತ್ತಾಯ್ತು ಮಾರ್ರೆ ಮತ್ತೆ ಐಬ್ರೋ ಮಲ್ತು ಬೈದಿನ ಗೊತ್ತಾಯ್ತು ನನಗೆ ರೈಸ್ ಉಣತ ಐಬ್ರೋ ರೈಸ್ ಐಬ್ರೋ ನಿದ್ರೆ ಬರ್ಪುಂಡು ಸಿಸ್ ಅಂದಿಯೇ ಬರ್ಪುಂಡು ನಿದ್ರೆ ಒಂಚೂರು ಜೆಪ್ಪುಡು ನಿದ್ರೆ ಭಾರಿ ಕಮ್ಮಿ ಬರ್ಪುಂಡು ಬಣ್ಣಾಗ ಜೆಪ್ಪುಡೆ ಆಪುಂಡು ಅಂದು ಶಾಂತಕ್ಕೆ ಎಂಕೆ ನೆನಪು ಇಜ್ಜಾಂಡೆ ದಿಯರೆ ಕನ್ನಡಿ ತೂತು ಜಾನು ಓ ಅಂಚೆನೆ ಬೈದಿನೇರು ಅಂದು ಉದಯಣ್ಣ ಮಾತ್ರ ಗೊತ್ತಾಗ್ಬಿಟ್ಟು ಪೂರ ಏರು ಬ್ಯೂಟಿ ಪಾರ್ಲರ್ ಪುಡಿ ಏರು ಮೇಕಪ್ ಮಲ್ತೇರು ಪೂರ ಗೊತ್ತಾಗ್ಬಿಡು ಉದಯಣ್ಣ ಅದೇ ಮಾತ ಗೊತ್ತಾಗ್ಬಿಡು ಉದಯಣ್ಣ ದಿವ್ಯ ದೃಷ್ಟಿ ಅಂದು ಶಿವಮ್ ಕಾ ಬರ್ತ್ಡೇ ಶಿವಮ್ ಕಾ ಬರ್ತ್ಡೇ ಹ್ಯಾಪಿ ಬರ್ಡೇ ಶಿವಮ್ ಹ್ಯಾಪಿ ಬರ್ಡೇ ಸುಮ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಚಿನ್ನದಂತ ಹುಡುಗ ಇಬ್ರು ಕೋಡೆ ಮಂತಿನತೆ ಸಂಗೀತ ಒರಿಯ ಇದು ಪಂಡ್ರಾನು ಐಬ್ರು ಮಲ್ತೀನಿ ಒರಿಯ ಕೋಡೆ ಪಂಡ್ರಾನು ഞാൻ മൻപേ ഞാൻ ಐಬ್ರು ಇನಿ ಮಲ್ದಿಗೆ ಇಜ್ಜಿನ್ ನಾನು ಮುರಾಣಿ ಮಂತೀನಿ ಕೋಡೆಲ್ಲ ಬೊಡ್ಚಿ ಇನಿಲ ಬೊಡ್ಚಿ ಮುರಾಣಿ ಮನ್ಕ ಸರಿ ಆಪುಡು 2 ಜನ ಬೇಜಾರು ಬೊಡ್ಚಿ ಇನಿ ಕಡಲ್ಡು ಬೊಲ್ಲ ಬರ್ಪುಣ ಕಡಲ್ಡು ಬೊಲ್ಲ ಬರ್ತೀನಿ ನಾವು ಸುನಾಮಿ ಆದುಪ್ಪುಯೇ ಸುನಾಮಿ ಆದುಪ್ಪ ಅಕ್ಷಯ್ ಅವರು ಹಾಯ್ ಅಕ್ಷಯ್ ಅವರೇ ಹಾಯ್ ಹಾಯ್ ಊಟ ಆಯ್ತಾ ನಿಮ್ಮದು ದಾಯಿಗೆ ಉದಯಣ್ಣಪ್ಪನೊಂದುಲ್ಲೇರು ಅತ್ತು ಕಡಲ್ಡು ಬೊಲ್ಲ ಬರ್ತಿ ನಾವು ಸುನಾಮಿ ಆದುಪ್ಪುಯೇ ಆವಿಯೇ ನಾನು ಲೈವ್ ಎಂಡ್ ಮಲ್ಪೆ ಮತ್ತೆ ಬರ್ಸಾತೆ ದಾದಾಂಡು ಅಂದೇನೇನ ಪಾತೇರು ಮಾರ್ರೆ ಅಂತೇಳಿ ಏರ ಶೇಖರ್ ಮಂಗೇರ ಪಂಡ ನಮ್ಮ ತೂಣಗ ನಮ್ಮ ಇಂಚಿನ ಕುಲೆಂದ ಹಾಕ್ಬಿಡು ಆಂಡ ಏನೇನ ಪಾತೇರು ಯಾನು ತುಳುತ್ತಾಯೇನೆ ಕನ್ನಡ ಬರ್ಪುಜ್ಜಿ ಮಲ್ಲೆಜಿ ಯಾನ್ ತುಳು ಪಾತೇರುವೆ ಖಂಡಿತ ತುಳು ಪಾತೇರ ಮಕ್ಕಳ ಖುಷಿಯೇ ಕನ್ನಡ ಪಾತೇರ ಖುಷಿಯೇ ಓ ಭಾಷೆಲಿ ಎಂಗಳು ಪಾತೇರು ಬಂದಿಜ್ಜಾಳ ಕೆಲವು ಬರ್ಪುಜಿ 2 ಭಾಷೆ ಬರ್ತೀನಿ ಕನ್ನಡ ತುಳ ಯಾನು ಊರ್ದ ಬರ್ಸ ತೂಪೆ ಪನೊಂದುಲ್ಲೆ ನಾವು ತೂಲಿದ್ರೆ ಎಂಕು ತೋಜುಲು ಬರ್ಸ ದಿವ್ಯ ದೃಷ್ಟಿಡ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರಿಗ್ನ ಅಯ್ಯೋ ದೇವ್ರೆ 4 ಜನ ಪುನಗೆ ಲೈವ್ ಏನವರು ಕೂಡ 9 ಜನ ಬರ್ತೀರು ಒಲ್ತು ಪೂರ ಬರ್ಪನ ನಂದಿ ಕೆಲವು ಬರ್ಪೇರು ಒಟ್ರಾಸಿ ಮೆಸೇಜ್ ಮಾಡುವಿರ ಅಪ್ಪ ನಮಗೊಂದು ಬೇಜಾರು ಹಾಕೊಂಡು ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರ್ಗ ಲೈವ್ ಗೊತ್ತು ಸಪೋರ್ಟ್ ಕೊನೆ ಮಾತಿರ್ಗ ಧನ್ಯವಾದಗಳು ಇತ್ತೇರು ಮಾತುಳ್ಳಿ ಪನೆ ಉದಯಣ್ಣೆ ಸೊಲ್ಮೇಲು ಸಂಗೀತ ಪನದಲ್ಲಿ ಮಿಥುನ್ ಅವರು ಹಾಯ್ ಮಿಥುನ್ ಅವರು ವೆಲ್ಕಮ್ ಸೊಲ್ಮೇಲು ಹೆಂಚೊಲ್ಲರು ಒನಸಾಂಡೆ ಮುಲ್ಪ ಉಂಡು ದಿವ್ಯ ದೃಷ್ಟಿ ಕ್ಯಾಮರ 11 ಬಾಯ್ ಸಿಸ್ ಮನದಲ್ಲಿ ಬಾಯ್ ಶಾಂತ ಸಿಸ್ ಬಾಯ್ ಉದಯಣ್ಣ ಬಾಯ್ ಸುಮಾ ಸಿಸ್ ಮತ್ತು ಯಾರು ಬಾಯ್ ಮಿಥುನ್ ರಾಜ್ ಅವರೇ ಬಾಯ್ ಈಗ ಬಂದಿರಲ್ಲ ಒಂದು ಲೈಕ್ ಕೊಡಿ ನೋಡುವ ಹುಲ್ಲೆ ಪಣದಲ್ಲೇ ಬಾಯ್ ಸುಮಾ ಸಿಸ್ ಬಾಯ್ ಸುಮಸ್ ಬಾಯ್ ಟೇಕ್ ಕೇರ್ ಮತ್ತೆ ನನ್ನ ಲೈವ್ ತಿಕ್ಕಗ ಬಾಯ್ ಆಲ್ ಬಾಯ್ ಯಾನು ಸೌಖ್ಯ ಸಾಂಡ್ ಪಣದಲ್ಲೇ ಅಲ್ಲೇ ಮಿಥುನ್ ರಾಜ್ ಕೊಡಗಳು ಮೆಸೇಜ್ ಹೇಳ್ತದೆ ಬಾಯ್ ಶಾಂತವಾಮಿ ಸಂಗೀತ ಬಾಯ್ ಓಕೆ ಬಾಯ್ ಮಿಥುನ್ ರಾಜ್ ಅವರೇ ಬಾಯ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಮನೆ ಸಪೋರ್ಟ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಬಾಯ್ 10